ಸ್ನೇಹಿತರೆ, ಅತ್ಯಂತ ವಿಶೇಷವಾಗಿರತಕ್ಕಂತಹ ಮತ್ತು ವಾರಕ್ಕೊಂದೇ ಎಪಿಸೋಡ್ ಆಗಿರತಕ್ಕಂಥ ಸ್ಕೈಸ್ ದ ಲಿಮಿಟ್ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಇದ್ದೇನೆ. ಸ್ಪಂದನ ವಾಹಿನಿಯ ಬಹಳ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ. ಆಕಾಶವೇ ಮಿತಿ, ಸಾಧನೆಗೆ ಯಾವುದೇ ಮಿತಿಗಳಿಲ್ಲ, ಆಕಾಶವೇ ಮಿತಿ ಅಂತ ಹೇಳೋದನ್ನು ಸಾಕಷ್ಟು ಎಪಿಸೋಡ್ ಮೂಲಕ ತೋರಿಸ್ತಾ ಹೋಗಿದ್ದೇವೆ. ಇವತ್ತು ಈ ಸಾಧನೆಕಾರರಾಗಿರ್ತಕ್ಕಂಥ ಒಬ್ಬ ಅದ್ಭುತವಾದ ಸಂಗೀತ ವಿದ್ವಾಂಸರು, ಸಂಗೀತ ಪ್ರತಿಭೆ ಇವತ್ತು ನಮ್ಮ ಸ್ಟುಡಿಯೋಕ್ಕೆ ಬಂದಿದೆ. ಗ್ರಾಮಾಂತರ ಹಿನ್ನೆಲೆಯಿಂದ ಬಂದಿರತಕ್ಕಂಥ ವ್ಯಕ್ತಿ ಇವತ್ತು ಶಾಸ್ತ್ರೀಯ ಸಂಗೀತವನ್ನು ಅಧ್ಯಯನ ಮಾಡ್ತಾ ಗುರುಗಳ ಮುಖೇನ ಹಾರ್ಮೋನಿಯಮನ್ನು ಕಲಿತು ಆನಂತರ 13 ಸಂಗೀತ ವಾದ್ಯಗಳನ್ನು ಇವತ್ತು ಕಲ್ತರು ಅಂತ ಹೇಳಿದ್ರೆ ಅದು ರೋಚಕ ಸಂಗತಿ, ರೋಮಾಂಚಕವಾದ ಸಂಗತಿ, ದಾಖಲಾರವಾದ ಸಂಗತಿ. ಹೌದು ಸ್ನೇಹಿತರೆ, ಇವತ್ತು ಹಾಲಾಡಿನ ನಮ್ಮ ಕಾರ್ಯಕ್ರಮಕ್ಕೆ ಬಿ ಕೃಷ್ಣ ಕಾಮತ್ ಅವರು ಆಮಂತ್ರಿತರಾಗಿದ್ದಾರೆ. ಅವರ ಸಾಧನೆ ತುಂಬ ದೊಡ್ಡದು. ವಿಶೇಷವಾಗಿ ಸ್ಕೈಸ್ ದ ಲಿಮಿಟ್ ಕಾರ್ಯಕ್ರಮಕ್ಕೆ ಅವರು ಅತ್ಯಂತ ಅರ್ಹರಾಗಿದ್ದಾರೆ. ಸಂಗೀತ ವಾದ್ಯಗಳನ್ನು ಅವರು ಬಹಳ ಸಕ್ಷಮವಾಗಿ ರಕ್ತಗತ ಮಾಡಿಕೊಂಡಿದ್ದಾರೆ. ಸಂಗೀತವನ್ನು ಪ್ರೀತಿಸ್ತಾರೆ. ಸಂಗೀತ ಸರಸ್ವತಿಯ ಪೂರ್ಣಾನುಗ್ರಹ ಅವರು ಸಿಕ್ಕಿದೆ. ಅವರ ಇಡೀ ಕುಟುಂಬ ಸಂಗೀತವನ್ನು ಆಸ್ವಾದಿಸುವಂಥದ್ದು. 35 ವರ್ಷಗಳಿಂದ ಅವರು ಸಂಗೀತವನ್ನು ಬಹಳ ಪ್ರೀತಿಯಿಂದ ಕಲಿತಾ ಇದ್ದಾರೆ. ಇವತ್ತು ಕೂಡ ಕಲಿಸ್ತಾ ಇದ್ದಾರೆ. ಈ ಸಾಧನೆಗೆ ಭಾಜನರಾಗಿರ್ತಕ್ಕಂಥ ಬಿ ಕೃಷ್ಣ ಕಾಮತ್ ಅವರನ್ನು ಈ ಕಾರ್ಯಕ್ರಮದಲ್ಲಿ ಸ್ವಾಗತ ಮಾಡ್ತಾ ಅವ್ರ ಜೊತೆ ನನ್ನ ಮಾತುಗಳನ್ನು ಮುಂದುವರಿಸ್ಕೊಂಡು ಹೋಗ್ತೇನೆ. ಕೃಷ್ಣ ಕಾಮತ್ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ತೆ. 35 ವರ್ಷಗಳ ಸಂಗೀತ ಯಾತ್ರೆ. ನಿಮ್ಮ ತಂದೆ ಬಿ ದೇವದಾಸ್ ಕಾಮತ್ ಅವರು, ತಾಯಿ ಭಾಗೀರಥಿ ಅಮ್ಮವರು. ಹಾಲಾಡಿ ಕುಂದಾಪುರ ನಿಮ್ಮ ಅತ್ಯಂತ ಸಣ್ಣದಾಗಿರ್ತಕ್ಕಂಥ ಊರು. ನಿಮ್ಮಲ್ಲಿ ಸಂಗೀತದ ಆಸಕ್ತಿ ಹೇಗೆ ಸ್ಟಾರ್ಟ್ ಆಯಿತು ಅಂತ ಹೇಳಿ? ನಾನು 8ನೇ ಕ್ಲಾಸ್ನಲ್ಲಿರುವಾಗ ನಮ್ಮ ಹೈಸ್ಕೂಲ್ನಲ್ಲಿ ಒಬ್ಬರು KV ಐತಲ್ ಅಂತ ಹಾರ್ಮೋನಿಯಂ ಮಾಸ್ಟರ್ ಇದ್ದರು. ಒಮ್ಮೆ ನಾಟಕದಲ್ಲಿ ಅವರು ಹಾರ್ಮೋನಿಯಂ ನುಡಿಸ್ತಾ ಇರುವಾಗ ಆ ಹಾರ್ಮೋನಿಯಂ ಸ್ವರ ಕೇಳಿದ ನನಗೆ ನಾನು ನನ್ನ ಲೈಫ್ನಲ್ಲಿ ಹಾರ್ಮೋನಿಯಂ ಕಲೀಲೇಬೇಕು, ಅದನ್ನು ಸಾಧನೆ ಮಾಡಬೇಕಂತೇಳಿ ಹೇಳಿ ಅಲ್ಲಿಂದ ಪ್ರಾರಂಭ ಆಯಿತು. ಹಾಗೆ ಒಂದು 3-4 ವರ್ಷ ಆದ ನಂತರ ನಾನು 10ನೇ ಕ್ಲಾಸ್ನಲ್ಲಿ ಇರುವಾಗ ಅಲ್ಲಿ ಮಂದರ್ತಿಯ ಕೃಷ್ಣ ಶೆಟ್ಟಿ ಅಂತೇಳಿ ಒಬ್ಬರು ಹಾರ್ಮೋನಿಯಂ ಮಾಸ್ಟ್ರು, ನಾಟಕದ ಕಂಪನಿಯವರವರು, ಅವರ ಮೂಲಕ ಹಾರ್ಮೋನಿಯಂ ಕಲೀಲಿಕ್ಕೆ ನಮ್ಮ ಮನೆಯಿಂದ 5-6 ಕಿಲೋಮೀಟ್ರ್ ಆಗ್ತದೆ ಅಲ್ಲಿಗೆ. ಆಗ ಆಣೆ ಲೆಕ್ಕ 2 ಆಣೆ ಬಸ್ ಚಾರ್ಜ್ ಅಲ್ಲಿಗೆ ಶಂಕರನಾರಾಯಣಕ್ಕೆ. ಆ 2 ಆಣೆ ಉಳಿಸುವಗೋಸ್ಕರ ನಾವು ಬುತ್ತಿ ತಗೊಂಡು ಶಂಕರನಾರಾಯಣಕ್ಕೆ ಹೋಗಿ ಅಲ್ಲಿ ನಾವು ಅವ್ರ ಹತ್ರ ಅಲ್ಲಿ ಪ್ರಾರಂಭ ಸರಿಗಮ ಪದನಿಸದಿಂದ ಹಿಡಿದು ಲಂಬೋದರ ನಡ್ಕೊಂಡು ಹೋಗ್ತಾ ಇದ್ರು ಸಂಗೀತಕ್ಕೋಸ್ಕರ. 6 ಕಿಲೋಮೀಟರ್ ನಡ್ಕೊಂಡು ಬರೋದು. ಮೊದಲು ನಮಗದೊಂದು ನಡೆದಿದೆ ಅಂತ ಕೂಡ ಅನಿಸ್ತಾ ಇರಲಿಲ್ಲ. ಆಗ 2 ಆಣೆ 12 ಪೈಸೆ ಉಳಿಸೋಗೋಸ್ಕರ ಅವಾಗ ನಡ್ಕೊಂಡು ಹೋಗಿ ಬರ್ತಾ ಇತ್ತು. ಅವ್ರ ಮೂಲಕ ಸಂಗೀತ ಪ್ರಾರಂಭ ಆಯಿತು. ಹೌದು, ಕೃಷ್ಣ ಶೆಟ್ಟಿ ಮಂದರ್ತಿಯವರ ಮೂಲಕ ಸಂಗೀತದ ಓಂಕಾರವನ್ನು ಆರಂಭ ಮಾಡಿದಿರಿ, ಹಾರ್ಮೋನಿಯಂ ಕಲ್ತ್ಕೊಳ್ಳಿ ಸ್ಟಾರ್ಟ್ ಮಾಡಿದ್ರಿ, ಸರಿಗಮ ಪದನಿಸಗಳನ್ನು ಕಲ್ತ್ಕೊಳ್ಳಿ ಸ್ಟಾರ್ಟ್ ಮಾಡಿದ್ರಿ. ಅದು ಆರಂಭ ಅಲ್ಲಿಂದ. ಹೌದು, ಆನಂತರ ಅದನ್ನು ಬೆಳೆಸ್ತಾ ಹೋದ್ರಿ. ಸೊ ಹಾರ್ಮೋನಿಯಂ ಮಾಸ್ಟರ್ ಆದ್ರಿ. ನಿಮ್ಮನ್ನ ಜನ ಬಹಳ ಸಂಗೀತ ಮಾಸ್ಟರ್ ಅಂತ ಗುರುತ ಮಾಡಿ ಸ್ಟಾರ್ಟ್ ಮಾಡಿದ್ರು. ಸುತ್ತಮುತ್ತ ಆಗುವಂತ ಎಲ್ಲಾ ಶಾಲಾ ಕಾಲೇಜುಗಳ ನಾಟಕ ಕಾರ್ಯಕ್ರಮಕ್ಕೆ ನಿಮ್ಮನ್ನ ಕರಳಿ ಸ್ಟಾರ್ಟ್ ಮಾಡಿದ್ರು. ವಾರ್ಷಿಕೋತ್ಸವಕ್ಕೆ ನೀವು ಅಗತ್ಯವಾಗಿರ್ತಕ್ಕಂಥ ಕಲಾವಿದರಾದ್ರಿ. ಸರ್, ಹೇಗಿತ್ತು ಆ ಜೀವನ ಅಂತ ಹೇಳಿ? ಅಲ್ಲಿ ವಾರ್ಷಿಕೋತ್ಸವ ಅಂತ ಹೇಳಿದರೆ ಆಗ ಎಲ್ಲಿಯೂ ನಮ್ಮ ಪ್ರಾಥಮಿಕ ಶಾಲೆಯಲ್ಲಿ ಎಲ್ಲಿಯೂ ಸ್ಟೇಜ್ ಅಂತಲೇ ಇರಲಿಲ್ಲ. ಅಡಿಕೆ ಮರ 4-6 ಹುಗಿಯುವುದು, ಅದರ ಮೇಲೆ ನಮ್ಮ ಕುಂದಾಪುರ ಕಡೆಯಲ್ಲಿ ಮಡ್ಲು ಅಂತ ಹೇಳ್ತಾರೆ, ನೇಯ್ದು ತೆಂಗಿನ ಮರದ ಗರಿಗಳನ್ನು ನೇಯ್ದು ಮಡ್ಲು ಅಂತೇಳಿ ಅದನ್ನೇ ಹಾಕಿ ಅದೇ ಸ್ಟೇಜ್ ಮಾಡ್ತಾಯಿದ್ರು. ಪ್ರಾರಂಭದಲ್ಲಿ ಎಲೆಕ್ಟ್ರಿಸಿಟಿ ಅಂತ ಇರಲಿಲ್ಲ. ನಮ್ಮಲ್ಲಿ ಹಳ್ಳಾಡಿ ಸುಬ್ರಹ್ಮಲ್ಯ ಅಂತೇಳಿ ಅವ್ರ ಮಗ ಈಗ ಉತ್ತಮ ಚಂಡೆ ವಾದಕರು. ಆ ಸುಬ್ರಹ್ಮಲ್ಯವರು ಒಂದು ಸೈಕಲ್ನಲ್ಲಿ 6 ಗ್ಯಾಸ್ ಲೈಟ್ ತಗೊಂಡು ಬರೋದು. ಅವರು ಸೀಮೆಣ್ಣೆ ಹಾಕಿ ಪಂಪ್ ಹೊಡೆದು ಆ ಗ್ಯಾಸ್ ಲೈಟ್ನಲ್ಲಿ ಎದುರು ಕಡೆ ಒಂದು ಕಪ್ಪು ತಗಡು ಅಂಟಿಸೋದು ಎದುರು, ಯಾಕಂದರೆ ಜನರ ಸೈಡ್ನಲ್ಲಿ ಬೆಳಕು ಬರಬಾರ್ದು ಅಂಥೇಳಿ. ಮತ್ತೊಂದು ಕಡೆ ಫೋಕಸ್ ಆಗೋ ಮಾಡಿ ಅದರಲ್ಲೇ ನಾಟಕ ನಡೀತಾ ಇತ್ತು. ಆಗಲಿ ಕಾಲದಲ್ಲಿ ಲೆಗ್ ಹಾರ್ಮೋನಿಯಂ ಕಾಲಿನಲ್ಲಿ ಗಾಳಿ ಹಾಕಿ 2 ಕೈಯಲ್ಲಿ ಬಾರಿಸೋದು, ಯಾಕಂದರೆ ಹಾರ್ಮೋನಿಯಂ ಕೇಳೋದಿಲ್ಲ, ಎಲ್ಲರಿಗೂ ಕೇಳಬೇಕಾಗೆ ಅಂತೇಳಿ. ಅದರಲ್ಲಿ ಒಂದು ಹಾರ್ನ್ ಅಂತೇಳಿ ಅದು ಪಾತ್ರಧಾರಿಗಳಿಗೆ ಕೇಳಲಿಕ್ಕೆ, ಮತ್ತು ಪಾತ್ರಧಾರಿಗಳೇ ಆಗ ಎಲ್ಲ ಹಾಡ್ತಾಯಿದ್ರು. 80ರ ದಶಕದಲ್ಲಿ ಎಲ್ಲ ಮಕ್ಕಳೇ ಪದ್ಯಗಳನ್ನು ಹಾಡ್ತಾ ಇದ್ರು. ನಾಟಕದಲ್ಲಿ ಪಾತ್ರ ಮಾಡದ ವಿದ್ಯಾರ್ಥಿಗಳೇ ಹಾಡ್ತಾ ಇದ್ರು. ಮತ್ತು ನಾವು ಎಲ್ಲಿ ವಾರ್ಷಿಕೋತ್ಸವಕ್ಕೆ ಹೋದರೆ ಕಡಿಮೆ ಅಂತ ಹೇಳಿದರೆ 10-15 ಟ್ರಯಲ್ ಮಾಡಿ ನಾರದನ ಪಾತ್ರ ಮತ್ತು ಬೇರೆ ಪಾತ್ರಧಾರಿಗಳೇ ಅವ್ರ ಹತ್ರ ನಾವು ಹಾಡಿಸ್ತಾ ಇದ್ವಿ. ಕೆಲವೊಮ್ಮೆ ಶ್ರುತಿ ಅವ್ರು ತಪ್ಪಿದರೆ ಅವ್ರು ಯಾವ ಶ್ರುತಿಗೆ ಹೋಗ್ತಾರೆ ಪಟ್ಟ ಅಲ್ಲಿ ಅದೇ ಶ್ರುತಿಗೆ ಹೋಗಿ ನಾವು ಬಾರಿಸಿ ಅಂತೂ ತಪ್ಪಿದೆ ಅಂತ ಗೊತ್ತಾಗೋದಿಲ್ಲ ಇತ್ತು, ಹಾಗೆ ಮಾಡ್ತಾ ಇದ್ದೆವು. ಹೌದು, ರಾತ್ರಿ ಇಡೀ ನಾಟಕದ ಜೊತೆ ಮಕ್ಕಳ ಜೊತೆ ಕೂತು ನುಡಿಸುವಂತ ಅನುಭವ, ಮಕ್ಕಳಿಗೆ ಕಲಿಸುವಂತ ಅನುಭವ. ಪದ್ಯವನ್ನು ಯಾರು ಬರೀತಿದ್ರು ಆಗಿನ ಕಾಲದಲ್ಲಿ? ಪದ್ಯ ಹೆಚ್ಚಾಗಿ ಆ ಸಂದರ್ಭ ಸರಿ ನಾವೇ ರಾಗ ಹಾಕಿ ನಾವೇ ಬರೆಯೋದು. ಪ್ರಾರಂಭದಲ್ಲಿ ಡ್ಯಾನ್ಸ್, ನಂತರ ಹೆಣ್ಣು ಮಕ್ಕಳ ಪದ್ಯಗಳನ್ನು ನೀವೇ ನುಡಿಸಬೇಕು. ಹೌದು, ಹೆಣ್ಣು ಮಕ್ಕಳ ನಾಟಕ, ಕೊನೆಗೆ ಗಂಡು ಮಕ್ಕಳ ನಾಟಕ, ಬೆಳಿಗ್ಗೆ ಯುವಕ ಮಂಡಲ ನಾಟಕ. ರಾತ್ರಿ ಶುರು ಆದರೆ ಬೆಳಿಗ್ಗೆ ತನಕ ನಾಟಕವೇ ಇರ್ತಿತ್ತು. ಯಾಕಂದರೆ ಮಧ್ಯರಾತ್ರಿಯಲ್ಲಿ ಜನರಿಗೆ ವಾಪಸ್ ಹೋಗಲಿಕ್ಕೆಲ್ಲ ರಾತ್ರಿ ತೊಂದರೆ ಆಗ್ತದೆ ಅಂತೇಳಿ ಹೇಳಿ ಈಗ ಹಾಗೆ 12 ಗಂಟೆ 10 ಗಂಟೆಗೆಲ್ಲ ಕ್ಲೋಸ್ ಅಲ್ಲ. ರಾತ್ರಿ ಶುರುವಾಗಲೇ 8:30 9 ಗಂಟೆ ಶುರುವಾಗಿ ಬೆಳಿಗ್ಗೆ ತನಕ ಇತ್ತು. ನೀವು ಹಾರ್ಮೋನಿಯಂ ಮಾಸ್ಟರ್ ಆಗಿ ರಾತ್ರಿ 8 ಗಂಟೆ ಕೂತ್ರೆ ಬೆಳಿಗ್ಗೆ ತನಕ ನುಡಿಸ್ತಾ ಇರೋದು. ಕೀಬೋರ್ಡ್ ಇಲ್ಲ, ರಿದಮ್ ಪ್ಯಾಡ್ ಇಲ್ಲ, ರಸಮಂಜರಿ ಕಾರ್ಯಕ್ರಮಗಳಿಲ್ಲ, ಸಿಂಗರ್ಸ್ಗಳಿಲ್ಲ, ಒಂದು ತಬ್ಲಾ, ಒಂದು ಹಾರ್ಮೋನಿಯಂ,
ಅದು ಗಾಳಿ ಹಾಕುವ ಹಾರ್ಮೋನಿಯಂ ಹಾಗೆ, ಕೀಬೋರ್ಡ್ ಎಲ್ಲ ಇಲ್ಲ ಆಗ. ತುಳು ಪದ್ಯಗಳು ಬಂದಾಗ ಅಥವಾ ಯುವಕ ನಾಟಕ ಬಂದಾಗ ಅದಕ್ಕೂ ರಾಗ ಸಂಯೋಜನೆ ಮಾಡಿ ಹಾಡಬೇಕು ನೀವು. ಹೌದು ಹಾಗೆ ಹಾಡೋದನ್ನ ಕಲ್ತ್ರಿ, ಬಹಳ ವಿಶೇಷವಾಗಿ ಹಾರ್ಮೋನಿಯಂ ಅನ್ನ ಕಲ್ತ್ರಿ, ನಿಮ್ಮನ್ನ ಜನ ಸಂಗೀತ ಮಾಸ್ಟರ್ ಅಂತ ಕರಳಿ ಸ್ಟಾರ್ಟ್ ಮಾಡಿದ್ರು. ಅದ್ಭುತವಾಗಿರ್ತಕ್ಕಂಥ ಜೀವನ ಅದು. ರಾತ್ರಿ ಇಡೀ ಕೂತ್ಕೊಳ್ಬೇಕು ಮಕ್ಕಳ ಜೊತೆಗೆ. ಮತ್ತು ಈಗ ಕೆಲವೊಮ್ಮೆ ಕೆಲವರೆಲ್ಲ ಸಿಕ್ಕಿದಾಗ ನಮಸ್ಕಾರ ಹಾರ್ಮೋನಿಯಂ ಮಾಸ್ಟರ್ ಅಂತ ನಮಗೆ ಪರಿಚಯ ಇರೋದಿಲ್ಲ, ಆದರೆ ಅವರಿಗೆ ನಾವು ಎಲಿಮೆಂಟ್ರಿ ಹೈರ್ ಎಲಿಮೆಂಟ್ರಿಲೆಲ್ಲ ಹೋದಾಗ ಹಾಡು ಹಾಕಿದ್ದೆಲ್ಲ ನೆನಪಾಗಿ ಅವರಾಗಿ ಗುರುತಿಸ್ತಾರೆ. ಆವಾಗ ನಮ್ಗೆ ಭಾರಿ ಒಂದು ಹೆಮ್ಮೆ ಅನಿಸ್ತದೆ, ಖುಷಿ ಆಗ್ತದೆ. ಹೌದು, 35 ವರ್ಷಗಳ ಯಾತ್ರೆಯಲ್ಲಿ ನೀವು ಬಹಳ ಹಠ ಹಿಡಿದು ಹಾರ್ಮೋನಿಯಂ ಅನ್ನ ಗುರುಮುಖಿಯನ್ನ ಕಲ್ತ್ರಿ, ಸರಿಗಮ ಪದನಿಸವನ್ನ ಕಲ್ತ್ರಿ. ಆಮೇಲೆ ಕಲ್ತದೆಲ್ಲ ಏಕಲವ್ಯ ಸಾಧನೆ. ಹೌದು, ನೀವೇ ಕೂತು ಕಲ್ತಿರ್ತಕ್ಕಂಥದ್ದು. ರೇಡಿಯೋದಲ್ಲಿ ಟಿವಿಯಲ್ಲಿ ಎಲ್ಲ ಬರುವ ಬೇರೆ ಬೇರೆ ರಾಗಗಳನ್ನೆಲ್ಲ ಕೇಳಿ ಅದನ್ನು ಹಾಗೆ ಅಭ್ಯಾಸ ಮಾಡಿ ಕಲ್ತದ್ದು. ಹೌದು. ಸೊ ಹಾರ್ಮೋನಿಯಮನ್ನು ಮೊದಲ ಬಾರಿ ಕಲ್ತ್ರಿ, ಆಮೇಲೆ ನಿಮಗೆ ಕೊಳಲು ವಾದನ ಕಲಿಬೇಕು ಅಂತ ಅಸ್ತು, ಫ್ಲೂಟನ್ನು ಕಲೀಲಿ ಸ್ಟಾರ್ಟ್ ಮಾಡಿದ್ರಿ. ತಬ್ಲಾವನ್ನು ಕಲ್ತ್ರಿ. ತಬ್ಲಾ ನಾದವಾದ್ಯ, ಅದು ಸಂಗೀತಕ್ಕೆ ಬಹಳ ವಿಶೇಷ ಸಂಬಂಧ ಇಲ್ಲ ಅದಕ್ಕೆ. ತಬ್ಲಾವನ್ನು ಯಾಕೆ ಕಲ್ತ್ರಿ ಅಂತ ಹೇಳಿ? ತಬ್ಲಾ ಅಂತೀರಿ, ಕೆಲವೊಮ್ಮೆ ನಾವು ಅಲ್ಲಿ ನಾಟಕ ಗೀಟಕ್ಕೆ ಹೋದಾಗ ತಬ್ಲಾದವ್ರು ಬಂದಾಗ ಶ್ರುತಿ ತಪ್ಪಿ ಹೋದರೆ ಶ್ರುತಿ ಸರಿ ಮಾಡಲಿಕ್ಕೆ, ಮತ್ತು ತಾಳ ಒಮ್ಮೆ ಒಬ್ಬ ತಬ್ಲಾ ಮಾಸ್ಟ್ರು ಅದ್ರ ಬಗ್ಗೆ ಶ್ರುತಿ ಬಗ್ಗೆ ಮತ್ತು ತಾಳದ ಬಗ್ಗೆ ಹತ್ರ ಚರ್ಚೆ ಮಾಡಿದರು. ಆವಾಗ ನಾವು ಅದಕ್ಕೆ ಉತ್ತರ ಕೊಡಲಿಕ್ಕೆ ಅದು ಕಲ್ತ್ರು ಒಳ್ಳೇದಂತೇಳಿ ಹೇಳಿ ಅದನ್ನು ಅಭ್ಯಾಸ ಮಾಡಿದ್ದು. ಹೌದು. ಸೊ ನೀವೇ ಸ್ವತಃ ಕಷ್ಟಪಟ್ಟು ಕಲ್ತು ತಬ್ಲಾ ಕಲ್ತ್ರಿ, ಆಮೇಲೆ ಸ್ಯಾಕ್ಸೋಫೋನ್ ಕಲ್ತ್ರಿ. ಸ್ಯಾಕ್ಸೋಫೋನ್ ಕಲಿಲಿಕ್ಕಂತೂ ಭಯಂಕರ ಕಷ್ಟಪಟ್ಟಿದ್ರಿ, ಅದರ ಕತೆ ಹೇಳಿ ನೋಡುವ. ಅದು ನಮ್ಮ ಮನೆ ಹತ್ರ ಒಬ್ಬರು ದೇವಡಿಗರಿದ್ದರು. ಒಮ್ಮೆ ಅವ್ರ ಹತ್ರ ನನಗೆ ಉಮೇದು ತಡಿಲಿಕ್ಕಾಗದೆ ಒಂದು ಸ್ವಲ್ಪ ಕೊಡಿ, ನಾನೊಮ್ಮೆ ಬಾರಿಸಿ ನೋಡ್ತೆ ಅಂತ ಹೇಳಿದೆ. ಆವಾಗ ಅವರು ಅದೆಲ್ಲ ಕೊಡಲಿಕ್ಕೆ ಸರಿಯಾಗೋದಿಲ್ಲ, ಕೊಡೋದಿಲ್ಲ ಅಂತ ಹೇಳಿದರು. ಹಾಗಾಗಿ ಹೊಸದಾಗಿ ತೆಗೆದುಕೊಂಡು ಅದನ್ನು ಅದರಲ್ಲಿ ಸರಿಗಮ, ಅದರಲ್ಲಿ ಬಟನ್ ಉಂಟು ಬೇರೆ ಬೇರೆ. ಈ ಫ್ಲೂಟ್ ನಮ್ಮ ಕೊಳಲಿನಲ್ಲಿ ಎಲ್ಲ ನಾವು ಕೈಬೆಟ್ಟಿನಲ್ಲಿ ಅರ್ಧ ಗಿರ್ದ ಎಲ್ಲ ಮಾಡಬೇಕಾಗ್ತದೆ ಮನೆ ಕೋಮಲ ಮತ್ತು ಶುದ್ಧಕ್ಕೆ. ಸ್ಯಾಕ್ಸೋಫೋನ್ನಲ್ಲಿ ಬೇರೆ ಬಟನೇ ಉಂಟು, ಅದು ಆವಾಗ ಈಸಿ ಆಗ್ತದೆ. ಸ್ವಲ್ಪ ಪ್ರಾರಂಭದಲ್ಲಿ ಅದರ ಸ್ವರ ಹೊಡಿಸ್ಲಿಕ್ಕೆ ಸ್ವಲ್ಪ ಕಷ್ಟ ಬಿಟ್ಟರೆ ಈ ಫ್ಲೂಟ್ಗಿಂತ ಸ್ಯಾಕ್ಸೋಫೋನ್ ಸ್ವಲ್ಪ ಈಸಿ ಅಂತೇಳಿ ನನ್ನ ಅಭಿಪ್ರಾಯ. ಹೌದು. ಸ್ಯಾಕ್ಸೋಫೋನ್ ಕಲ್ತ್ಕೊಳ್ಳಿಕ್ಕೆ ಎಷ್ಟು ಸಮಯ ತಗೊಂಡ್ರಿ ಅಂತ ಹೇಳಿ? ಅದು ಹೆಚ್ಚು ಕಡಿಮೆ ಒಂದು 6 ತಿಂಗಳಿಂದ ಒಂದು ವರ್ಷವರೆಗೆ ತೆಗೆದುಕೊಳ್ಳಿ. ಅದ್ಭುತವಾದ ಸಾಧನೆ ಅಂತ ನಂಗೆ ಅನಿಸ್ತಾ ಇದೆ. ಯಾಕಂದರೆ ಫ್ಲೂಟು ಮತ್ತು ಸ್ಯಾಕ್ಸೋಫೋನ್ ಭಾಳ ವಿಭಿನ್ನವಾಗಿರ್ತಕ್ಕಂಥ ವಾದ್ಯಗಳು, ಅದನ್ನು ನುಡಿಸೋ ಸುಲಭ ಅಲ್ಲ. ಸೊ ಫ್ಲೂಟ್ ನಿಮ್ಗೆ ಹೇಗೆ ಒಲಿಯಿತು ಅಂತ ಹೇಳಿ? ಬಹಳ ಚಂದ ಫ್ಲೂಟ್ ನುಡಿಸ್ತೀರಿ. ಅಂದರೆ ಸ್ಯಾಕ್ಸೋಫೋನು ನಾವು ನುಡಿಸುವಾಗ ಇದು ನುಡಿಸ್ಲಿಕ್ಕೆ ಆಗ್ತದಲ್ಲ, ಫ್ಲೂಟ್ ಯಾಕೆ ಆಗಬಾರ್ದು ಅಂತೇಳಿ ಹೇಳಿ ಫ್ಲೂಟನ್ನು ಕೂಡ ತೆಗೆದುಕೊಂಡು ಅಭ್ಯಾಸ ಮಾಡಿದಾಗ ಅದರಲ್ಲಿ ಒಂದೊಂದು ಗೊತ್ತಾಗ್ತಾ ಹೋಯಿತು, ಯಾವುದು ಕೋಮಲ ಹೇಗೆ, ಶುದ್ಧ ಹೇಗೆ, ಯಾವುದು ಹೇಗೆ ಮಾಡ್ಬೋದು ಅಂತೇಳಿ ಹೇಳಿ. ಮತ್ತು ಪ್ರವೀಣ್ ಗೋಡ್ಕಿಂಡಿ ಅವರದ್ದು ಒಂದು ಉತ್ತಮ ಕಾರ್ಯಕ್ರಮ ಬರ್ತಾಯಿತ್ತು ಈ ಟಿ ವಿಯಲ್ಲಿ, ಈಗೆಲ್ಲ ಅದು ಬರುವುದಿಲ್ಲ. ಅದರಲ್ಲಿ ಯಾವ ರಾಗದಲ್ಲಿ ಯಾವ ಹಾಡು ಬರ್ತದೆ, ಕರ್ನಾಟಕದಲ್ಲಿ ಅದಕ್ಕೆ ಹೆಸರೇನು, ಹಿಂದೂಸ್ತಾನಿಯಲ್ಲಿ ಅದಕ್ಕೆ ಹೆಸರೇನು. ಉದಾಹರಣೆಗೆ ಮೋಹನ ರಾಗಕ್ಕೆ ಹಿಂದೂಸ್ತಾನಿಯಲ್ಲಿ ಭೂಪ್ ಅಂತ ಹೇಳ್ತಾರೆ. ಹಾಗೆ ಬೇರೆ ಬೇರೆ ರಾಗಕ್ಕೆ ಅದರಲ್ಲಿ ಯಾವುದು ಹಾಡು, ಹಿಂದೂಸ್ತಾನಿ ಯಾವುದು, ಕರ್ನಾಟಕ ಯಾವುದು, ಸಿನಿಮಾ ಹಾಡು ಯಾವುದು ಅಂತ ಬರ್ತಿತ್ತು. ಭಾರಿ ಉತ್ತಮ ಕಾರ್ಯಕ್ರಮ. ಅದನ್ನೆಲ್ಲ ನೋಡಿ ನಾವೆಲ್ಲ ಬರ್ಕೊಂಡು ಯಾವ ರಾಗ ಅಂತೆಲ್ಲ ನೋಡಿ ಅದ್ರಲ್ಲಿ ಸ್ವಲ್ಪ ನಮ್ಗೆ ಅಭ್ಯಾಸ ಮಾಡಲಿಕ್ಕೆ ಭಾರಿ ಅನುಕೂಲ ಆಯಿತು. ಈಗ ಅದಕ್ಕೆ ಕಾರ್ಯಕ್ರಮ ಇಲ್ಲ, ಬರುವುದಿಲ್ಲ ಅದು. ಸೊ ಗುರುಗಳ ಕೈಯಿಂದ ಕಲ್ತದ್ದು ಹಾರ್ಮೋನಿಯಂ ಮಾತ್ರ, ಸ್ವರ ಪ್ರಸ್ತಾರಗಳನ್ನು ಮಾತ್ರ. ಆಮೇಲೆ ಕಲ್ತದೆಲ್ಲ ಏಕಲವ್ಯ ಸಾಧನೆ ಅಂತ ಹೇಳ್ತಾ ಹೋದೆ ನಾನು. ಸೊ ಕೀಬೋರ್ಡ್ ಅನ್ನ ನುಡಿಸೋದು ಕಷ್ಟ ಆಗಿಲ್ಲ ನಿಮ್ಗೆ? ಇಲ್ಲ. ಸ್ಯಾಕ್ಸೋಫೋನ್ ಕಲಿಯುವಂಥದ್ದು 1 ವರ್ಷ ಸಾಧನೆ ಮಾಡಬೇಕಾಯ್ತು, ಅದರಲ್ಲಿ ಪಾರಮ್ಯವನ್ನ ಪರಿಣತಿನ ಸಂಪಾದಿಸ್ಕೊಂಡ್ರಿ. ಮ್ಯಾಂಡೋಲಿನ್ ಅದು ವಿದೇಶಿ ವಾದ್ಯ. ಹೌದು. ಹೇಗೆ ಬಂತು ನಿಮಗೆ ಮ್ಯಾಂಡೋಲಿನ್ ಅಂತ ಹೇಳಿ? ಮ್ಯಾಂಡೋಲಿನ್ ಅಂದರೆ ನಮ್ಮಲ್ಲಿ ಗಿಟಾರ್ ಅಭ್ಯಾಸ ಮಾಡಲಿಕ್ಕೆ ಹೋದೆ ನಾನು. ಗಿಟಾರ್ನಲ್ಲಿ ಫ್ರೆಟ್ ಸ್ವಲ್ಪ ದೂರ ಇರ್ತದೆ, ಮ್ಯಾಂಡೋಲಿನ್ ಸ್ವಲ್ಪ ಹತ್ತಿರ ಇರ್ತದೆ. ಮ್ಯಾಂಡೋಲಿನಲ್ಲಿ ಒಂದೇ ತಂತಿಗೆ ಎರಡೆರಡು ಬಂದಿರುವುದರಿಂದ ಅದು ಶ್ರುತಿ ಮಾಡಲಿಕ್ಕೆ ಒಂದು ಮುಖ್ಯವಾಗಿ ಕಲಿಬೇಕು. ಮ್ಯಾಂಡೋಲಿನ್ನಲ್ಲಿ ಮುಖ್ಯವಾಗಿ ಕಲಿಬೇಕಾದ್ದು ಆ ಗಿಟಾರ್ ಮತ್ತು ಶ್ರುತಿ ಮಾಡಲಿಕ್ಕೆ ಕರೆಕ್ಟ್ ಶ್ರುತಿ ಮಾಡಿಕೊಂಡ್ರೆ ಮ್ಯಾಂಡೋಲಿನ್ ಒಂದು ಉತ್ತಮ ವಾದನ, ಅದು ವಾದ್ಯ. ಆದರೆ ಗುರುಗಳ ಆಶ್ರಯವಿಲ್ಲದೆ ನೀವೇ ಕಲ್ತಿರತಕ್ಕಂಥ ಸಾಧನೆ ಬಹಳ ಅದ್ಭುತ ಅಂತ ಅನಿಸ್ತದೆ. ಅದಕ್ಕೆ ಯಾವುದೇ ಪುಸ್ತಕಗಳು ಸಿಗೋದಿಲ್ಲ, ಹೌದು, ಕಲಿಸುವಂಥ ಅಧ್ಯಾಪಕರು ಬಹಳ ಕಡಿಮೆ. ಆದರೆ ಅದರಲ್ಲಿ ಶುದ್ಧ ಮತ್ತು ಕೋಮಲ ಹಾರ್ಮೋನಿಯಂ ಹಾಗೆ ಬೇರೆ 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 ಮನೆ ಉಂಟು. ನನ್ನ ಅಭಿಪ್ರಾಯ ವಯಲಿನ್ನೇ ಸ್ವಲ್ಪ ಕಷ್ಟ. ಹೌದು. ಸೊ ಮ್ಯಾಂಡೋಲಿನ್ ಕಲ್ತ ರಿದಮ್ ಪ್ಯಾಡ್ ಕಲ್ತ್ಕೊಳ್ಳಿಕ್ಕೆ ಕಷ್ಟ ಆಗಿಲ್ಲ, ತಬ್ಲಾದ ಬೇಸಿತ್ತು, ನಿಮಗೆ ರಿದಮ್ ಪ್ಯಾಡ್ ಬಂತು. ಗಿಟಾರ್ ಕಲ್ತ್ರಿ, ಗಿಟಾರನ್ನು ಕಲಿಸುವಷ್ಟು ಮಟ್ಟಕ್ಕೆ ಕಲ್ತ್ರಿ. ಆಮೇಲೆ ಮೌತ್ ಆರ್ಗನ್ ಅನ್ನು ಬಹಳ ಚಂದವಾಗಿ ನುಡಿಸ್ತೀರಿ. ಸೊ ಮೆಲೋಡಿಕಾ ಅಂತ ಹೇಳುವಂಥ ಅದ್ಭುತವಾದ ವಿದೇಶಿ ವಾದ್ಯ, ನಾಟಕದ ಅದ್ಭುತವಾದ ವರ್ಚಸ್ಸು ಏರಿಸುವಂತಹ ವಾದ್ಯ ಅದು. ಮೆಲೋಡಿಕಾವನ್ನು ಕಲ್ತ್ರಿ, ಹಾರ್ಮೋನಿಕಾವನ್ನು ಕಲ್ತ್ರಿ, ಸ್ವತಃ ಸಿಂಗ್ ಮಾಡೋದನ್ನು ಕಲ್ತ್ರಿ. ಅದರ ಜೊತೆಗೆ ನಿಮ್ಗೆ ಯಕ್ಷಗಾನದ ಆಸಕ್ತಿ ಬಂತು. ಯಕ್ಷಗಾನ ಆಸಕ್ತಿ ಬಂದದ್ದು ಅಂದರೆ ನಮ್ಮ ಊರಿನಲ್ಲಿ ನಾರಣಪ್ಪ ಉಪ್ಪೂರ್ ಅಂತೇಳಿ ಉತ್ತಮ ಭಾಗವತರೊಬ್ಬರಿದ್ದರು. ಅವರು ನಮ್ಮ ತಂದೆಯ ಸ್ನೇಹಿತರು. ಅವರೊಮ್ಮೆ ನನಗೆ ಸಿಕ್ಕಿದಾಗ, ನೀನು ಯಾಕೆ ಯಕ್ಷಗಾನ ಕಲಿಬಾರ್ದು, ಒಳ್ಳೆ ಸ್ವರ ಉಂಟಲ್ಲ ಬಾ ಅಂತ ಹೇಳಿದರು. ಆವಾಗ ನನಗೆ ಎಲ್ಲ ಪ್ರಾಬ್ಲಮ್ ಆಗ್ತದೆ, ತಂದೆಯವ್ರ ಹತ್ರ ಕೇಳ್ಕೊಳ್ಬೇಕಂತ ಹೇಳಿದ್ರು. ತಂದೆ ಹೇಳಿದರು, ಯಕ್ಷಗಾನಕ್ಕೆಲ್ಲ ಹೋದರೆ ರಾತ್ರಿ ಬೆಳಗ್ಗೆ ತನಕ ನಿದ್ರೆ ಬಿಡಬೇಕು, ಮತ್ತು ಅದೆಲ್ಲ ಬೇಡ ಅಂತ ಹೇಳಿದರು. ಆದರೆ ಅವರು ತಾಳಗಳೆಲ್ಲ ಅವರೇ ಹೇಳಿಕೊಟ್ಟು ಅವ್ರ ಮನೆಯಲ್ಲಿ ಮದ್ದಳೆ ಗಿದ್ದಳೆ ಎಲ್ಲ ಯಕ್ಷಗಾನ ಇದಕ್ಕೆ ತಾಳ ಮದ್ದಳೆಗೆಲ್ಲ ಮದ್ದಳೆ ನುಡಿಸ್ತಿದ್ದೆ ಆಗ ಮೊದಲು.
ಯಾವಾಗ ನಮ್ಮದು ಈ ಹಾರ್ಮೋನಿಯಮ್ ನಾಟಕ ಫೀಲ್ಡಿಗೆ ನಾನು ಬಂದೆನೋ ಅಲ್ಲಿಗೆ ಅದು ಬದಿಗೋಯ್ತು. ಹಾಗೆ ಈ ಮನೆಯಲ್ಲಿ ಏರ್ ಮೊದಲೇ ಮತ್ತು ಇಳಿ ಮೊದಲೇ ಎರಡು ಕಳಿಸಿಗೆ ಎಲ್ಲ ಉಂಟು, ಮುಚ್ಚಿಗೆ ಇಲ್ಲ. ಹೌದು, ನಾರಾಯಣಪುರ ಶಿಷ್ಯತ್ವವನ್ನು ಪಡ್ಕೊಂಡಿದ್ರೆ ಯಕ್ಷಗಾನ ಭಾಗವತಿ ಕೂಡ ಕಲಿಬೋದಾಗಿತ್ತು. ನಿಮಗೆ ಸ್ವರ ಮಾಧುರ್ಯ ಇತ್ತು, ದೇವ್ರ ಕೊಟ್ಟ ಅದ್ಭುತವಾದ ವಾಯ್ಸ್ ಇತ್ತು, ಕಲಿಬೋದಾಗಿತ್ತು. ಯಕ್ಷಗಾನ ತಾಳಮದ್ದಲೆಯಲ್ಲಿ ನಿಮಗೆ ಮದ್ದಲೆ ನುಡಿಸುವಂಥ ಯೋಗ ಸಿಕ್ಕಿತ್ತು. ಮದ್ದಲೆ ಬಹಳ ಚೆನ್ನಾಗಿ ಕಲ್ತ್ರಿ. ಭಾಳ ವಿಶೇಷವಾಗಿ ಸಂಗೀತವನ್ನು ನೀವು ಹೇಗೆ ಕಲ್ತ್ರಿ ಅಂತ ಹೇಳಿ ನಂಗೆ ಆಸಕ್ತಿ ಇರತಕ್ಕಂಥ ಫೀಲ್ಡ್ ಅದು. ಸಂಗೀತದೇ ನಾವು ಕರ್ನಾಟಕ ಸಂಗೀತದ ಅದ್ಭುತವಾದ ಬೇಸ್ ಇದೆ ನಿಮಗೆ. ಮೊದಲು ಹೇಳಿದಂತೆ ನನ್ನ ಸಂಗೀತ ಗುರುಗಳು ನಾಟಕದ ಕಂಪನಿ ಹಾರ್ಮೋನಿಯಂ ಮಾಸ್ಟರ್ ಆಗಿದ್ದರು. ಹಾಗಾಗಿ ನಮ್ಮ ಸ್ಕೂಲ್ಗೆಲ್ಲ ಹೋಗಲಿಕ್ಕೆ, ನಾಟಕಕ್ಕೆ ಹಾರ್ಮೋನಿಯಂ ಬಾರಿಸಲಿಕ್ಕೆ ಮತ್ತು ಅದಕ್ಕೆ ರಾಗ ಹಾಕಲಿಕ್ಕೆ ಅದೆಲ್ಲ ಸ್ವಲ್ಪ ಒಳ್ಳೆಯದಾಯಿತು. ಹಾಗಾಗಿ ಹಾರ್ಮೋನಿಯಮಲ್ಲಿ ಮುಂದುವರಿದೆ. ಹೌದು, ಇದರ ಸಾಕಷ್ಟು ಅದ್ಭುತವಾದ ಸಾಧನೆ ಮಾಡಿರ್ತಕ್ಕಂಥ ಕೃಷ್ಣ ಕಾಮತ್ ಅವರು ಫ್ಲೂಟನ್ನು ಬಹಳ ಅದ್ಭುತವಾಗಿ ನುಡಿಸ್ತಾರೆ. ನನಗೇನು ಆಸಕ್ತಿ ಅಂತ ಹೇಳಿದ್ರೆ, ಸುಮಾರು 12 ವಿಧವಾಗಿರ್ತಕ್ಕಂಥ ಸಂಗೀತ ವಾದ್ಯಗಳನ್ನು ಕರತಲಾಮಲಕವನ್ನು ಮಾಡ್ಕೊಂಡಿರ್ತಕ್ಕಂತಹ ಒಬ್ಬ ಅದ್ಭುತವಾಗಿರ್ತಕ್ಕಂಥ ಸಾಧಕರು. ಅದರಲ್ಲಿ ಹಾರ್ಮೋನಿಯವನ್ನು ಮಾತ್ರ ಅವ್ರು ಗುರುಮುಖಿಯನ್ನು ಕಲ್ತರು, ಉಳಿದದೆಲ್ಲವನ್ನು ಅವರು ಸ್ವತಃ ಏಕಲವ್ಯ ಸಾಧನೆ ಮಾಡ್ತಾ ಹಾಲಾಡಿ ಅವರ ಮನೆಯಲ್ಲಿ ಕೂತ್ಕೊಂಡು ಕಲಿತಾ ಹೋದರು. TV ಪ್ರೋಗ್ರಾಮ್ಸನ್ನು ನೋಡಿದ್ರು, ಆಕಾಶವಾಣಿ ಕಾರ್ಯಕ್ರಮ ಕೇಳಲಿಕ್ಕೆ ಸ್ಟಾರ್ಟ್ ಮಾಡಿದ್ರು, ಆ ಮೂಲಕವನ್ನು ಕಲಿತಾ ಹೋದರು. ಅವರದೇ ಸುಂದರವಾಗಿರ್ತಕ್ಕಂಥ ಫ್ಲೂಟ್ ನೋಡಬೇಕು ಅಂತ ನನಗೆ ಆಸೆ ಇದೆ. ಫ್ಲೂಟ್ ನೋಡೋಣ, ಮತ್ತೆ ಮುಂದಕ್ಕೆ ಹೋಗೋಣ. ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತೇನೆ. ಕೃಷ್ಣ ಕಾಮತ್ ಅವರು ಮಾತಾಡಲಿ ಸ್ಟಾರ್ಟ್ ಮಾಡ್ತಾರೆ. ಸಂಗೀತದ ವಿಶೇಷವಾಗಿರ್ತಕ್ಕಂಥ ಆಸಕ್ತಿಯನ್ನು ನಿಮಗೆ ಕರತಲ ಮೂಲಕ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಯಿತು. ಮನೆಯಲ್ಲಿ ಅದು ಪೂರಕವಾದ ವಾತಾವರಣ ಇತ್ತಾ? ಹೌದು, ಮನೆಯಲ್ಲಿ ನಮಗೆ ಎಲ್ಲರೂ ಸಪೋರ್ಟ್ ಮಾಡಿದರು. ನಿಮ್ಮ ತಂದೆ ತಾಯಿ ಏನು ಹೇಳ್ತಾ ಇದ್ರು ಸಂಗೀತದ ಬಗ್ಗೆ? ತಂದೆ ತಾಯಿಯವರು ಕೂಡ ನನಗೆ ಸಪೋರ್ಟ್ ಮಾಡ್ತಾ ಇದ್ರು. ಇರಲಿ ಹಾಡು ಅವರೊಟ್ಟಿಗೆ. ನಾನು ಮತ್ತೆ ಕೋಆಪರೇಟಿವ್ ಬ್ಯಾಂಕಿನಲ್ಲಿ ನಾನು ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದ್ದೆ ಹಾಲಾಡಿಯಲ್ಲಿ. ಅಲ್ಲಿ ಶನಿವಾರ ಮಧ್ಯಾಹ್ನ, ಆದಿತ್ಯವಾರ ಪುರ್ಸೊತ್ತಿದ್ದಲ್ಲೆಲ್ಲ ಟ್ರಯಲಿಗೆ ಹೋಗೋದು, ಮನೇಲಿ ಬರೋದು. ಮನೇಲಿ ಇದು ಮಾಡಿದಾಗ ಮನೇಲಿ ಏನು ತೊಂದರೆ ಕೊಡ್ತಿರ್ಲಿಲ್ಲ, ಸಪೋರ್ಟ್ ಮಾಡ್ತಾಯಿದ್ರು. ನಮ್ಮ ತಂದೆಯವರಿಗೂ ಕೂಡ ಭಜನೆ ಎಲ್ಲ ಭಾರಿ ಇಂಟ್ರೆಸ್ಟ್ ಇತ್ತು ಆಗ. ಸೊ ನಿಮ್ಮೂರಲ್ಲೊಂದು ಭಜನಾ ಕೂಟವನ್ನು ಸ್ಟಾರ್ಟ್ ಮಾಡ್ಲಿಕ್ಕೆ ನಿಮ್ಗೆ ಸಾಧ್ಯ ಆಯಿತು? ಹೌದು, ನಮ್ಮ ಸಣ್ಣ ಸಣ್ಣ ಮಕ್ಕಳಿಗೆ ತರಬೇತಿ ಕೊಡ್ಲಿಕ್ಕೆ ಸಾಧ್ಯ ಆಯಿತು, ಭಜನೆ ಕಲಿಸಿ ಸ್ಟಾರ್ಟ್ ಮಾಡಿದ್ರಿ, ಸಂಗೀತವನ್ನು ಬಹಳ ಪ್ರೀತಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರಿ. ಇದೆಲ್ಲ ಪ್ರೀತಿ ಜನ್ಮದತ್ತವಾಗಿ ಬಂದಿರಬೇಕು, ನಿಮಗೆ ರಕ್ತದ ಮೂಲಕ ಬಂದಿರಬೇಕಂತ ಭಾವಿಸ್ಕೊಳ್ತೇನೆ. ಸೊ ನಿಮ್ಮ ಪೂರ್ವಜರ ಸಂಗೀತ ನುಡಿಸ್ತಾ ಇದ್ರೆ ಯಾರಾದ್ರು, ಸಂಗೀತ ಹಾಡ್ತಿದ್ರೆ ಯಾರಾದರೂ? ನಮ್ಮ ತಂದೆಯವರು ಭಜನೆ ಹಾಡ್ತಿದ್ರು ಅಷ್ಟೇ, ಮತ್ತೆ ಅವರು ಸಂಗೀತ ವಾದನೆಯರು ನುಡಿಸ್ತಾ ಇರಲಿಲ್ಲ. ತಂದೆಯವರು ಭಜನೆ ಹಾಡ್ತಿದ್ರು. ಹೌದು. ಸೊ ಬಹಳ ಪೂರಕವಾಗಿರ್ತಕ್ಕಂಥ ವಾತಾವರಣ ಇತ್ತು ಮನೆಯಲ್ಲಿ. ಹೌದು ಹೌದು. ನೆನಪು ಮಾಡ್ಕೊಳ್ಳಿ, ಹೇಗಿತ್ತು ಮನೆಯಲ್ಲಿ ದಿನ ಭಜನೆ ಮಾಡುವಂಥ ಕಾರ್ಯಕ್ರಮಗಳು, ಸಂಗೀತದ ಆಸಕ್ತಿಗಳು? ಹೌದಲ್ಲ, ಭಾರಿ ಒಂದು ಸಂಜೆ, ಪ್ರತಿದಿನ ಸಂಜೆ ಭಜನೆ. ಮತ್ತು ನಮ್ಮ ದೇವಸ್ಥಾನದಲ್ಲಿ ಶನಿವಾರಕ್ಕೊಮ್ಮೆ ಭಜನೆ ಇತ್ತು, ಲಕ್ಷ್ಮೀ ನರಸಿಂಹ ದೇವಸ್ಥಾನ. ಅಲ್ಲಿ ಈಗಲೂ ಕೂಡ ಶನಿವಾರ ಭಜನೆ ಉಂಟು. ಬೇರೆ ಇಲ್ಲಿ ನಾಟಕ ಅಥವಾ ಬೇರೆ ಪ್ರೋಗ್ರಾಮ್ ಇಲ್ಲದೆ ಇದ್ದರೆ ಈಗಲೂ ಕೂಡ ನಾನು ಅಲ್ಲಿ ಭಜನೆಗೆ ಮಂಡಳಿಗೆ ಹೋಗಿ ಭಾಗವಹಿಸ್ತಾ ಇದ್ದೇನೆ, ಭಜನೆ ಹೇಳ್ತಾ ಇರ್ತೇನೆ. ಹೌದು, ಹಾರ್ಮೋನಿ ನುಡಿಸ್ತೀರಿ, ತಬಲಾ ನುಡಿಸ್ತೀರಿ, ಭಜನೆಗಳನ್ನು ಹಾಡ್ತೀರಿ, ಸಣ್ಣ ಸಣ್ಣ ಮಕ್ಕಳಿಗೆ ಪ್ರೇರಣೆಗಳನ್ನು ಕೊಡ್ತೀರಿ. ಒಂದು ರೀತಿ ನನಗೆ ಅದ್ಭುತ ಅನಿಸೋದು ಏನಪ್ಪ ಅಂತ ಹೇಳಿದ್ರೆ, ಕರ್ನಾಟಕ ಸಂಗೀತದ ವಾದ್ಯಗಳನ್ನು ಕಲ್ತಿದ್ದೀರಿ, ವಿದೇಶಿ ವಾದ್ಯಗಳನ್ನು ಕೂಡ ಕಲ್ತ್ಕೊಂಡಿದ್ದೀರಿ. ಅದರಲ್ಲಿ ಕೂಡ ಸ್ಯಾಕ್ಸೋಫೋನ್ ನುಡಿಸುವಂಥ ತುಂಬ ಕಷ್ಟ ಅಂತ ನಾನು ಕೇಳಿದ್ದೇನೆ, ಬಹಳ ಸಾಧನೆ ಮಾಡಬೇಕದಕ್ಕೆ ಅಂತ ಹೇಳಿ. ಅದು ಕೂಡ ನಿಮ್ಗೆ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು? ಹೌದು, ಸ್ಯಾಕ್ಸೋಫೋನ್ ಒಂದು ಅದು ನಿಜವಾಗಿ ಒಳ್ಳೆಯ ವಾದನ. ಸ್ವಲ್ಪ ಸ್ವರ ದೊಡ್ಡದಾಗ್ತದೆ ಮನೆಯಲ್ಲಿ, ಕೆಲವೊಮ್ಮೆ ದೊಡ್ಡ ಸ್ವರ ಆದ್ದರಿಂದ ಅದಕ್ಕೆ ರಗಳೆ ಬೇಡ ಅಂತೇಳಿ ಈಗ ಮನೆಯಲ್ಲಿ ಮೇಲೊಂದು ಹಾಲ್ ಮಾಡಿ ಸಂಗೀತ ಉಪಕರಣಗಳನ್ನೆಲ್ಲ ಇಟ್ಟು ಸ್ಯಾಕ್ಸೋಫೋನ್ ಎಲ್ಲ ಅಲ್ಲೇ ಬಾರಿಸು, ಹೀಗೆ ಪ್ರಾಬ್ಲಮ್ ಇಲ್ಲ. ಹೌದು ಹೌದು ಹೌದು. ಸ್ನೇಹಿತರೆ, ಸಾಕಷ್ಟು ಮಾತುಕತೆ ಬಾಕಿ ಇದೆ. ಕೃಷ್ಣ ಕಾಮತ್ ಅವರು ಮಾತಾಡ್ತಾರೆ. ಸಂಗೀತದ ಅತ್ಯಂತ ಆಳವಾಗಿರ್ತಕ್ಕಂಥ ಪರಿಶ್ರಮ, ಆಸಕ್ತಿ ಅಸಾಧಾರಣವಾಗಿರ್ತಕ್ಕಂಥದ್ದು. ಇನ್ನಷ್ಟು ಮಾತುಕತೆ ಬಾಕಿ ಇದೆ, ಒಂದು ವಿರಾಮಕ್ಕೆ ಹೋಗ್ತೇನೆ.
ಸ್ನೇಹಿತರ ಸ್ಕೈಸ್ ದ ಲಿಮಿಟ್ ಮುಂದುವರಿತಾ ಇದೆ. ಆಕಾಶವೇ ಮಿತಿ, ಸಾಧಕರ ಸಾಧನೆಗೆ ಮಿತಿ ಇಲ್ಲ ಅಂತ ಹೇಳೋದನ್ನು ಸಾಕಷ್ಟು ಬಾರಿ ನಾವು ತೋರಿಸಿದ್ದೇವೆ. ಇವತ್ತು ನಂಗೆ ಯಾಕೆ ಸಂತೋಷ ಆಗ್ತಾ ಇದೆ ಅಂತ ಹೇಳಿದ್ರೆ, ಏಕಲವ್ಯ ಸಾಧಕರೊಬ್ಬರು ನಮ್ಮ ಸ್ಟುಡಿಯೋಕ್ಕೆ ಬಂದಿದ್ದಾರೆ. ಬಹಳ ಪ್ರೀತಿಯಿಂದ ಮಾತಾಡ್ತಾ ಇದ್ದಾರೆ. ಕೆ ಕೃಷ್ಣ ಕಾಮತ್ ಅಂತ ಅವರ ಹೆಸರು. ಅವರು ಹಲಾಡಿ ಅಂತ ಹೇಳುವಂಥ ಒಂದು ಪುಟ್ಟ ಗ್ರಾಮದಿಂದ ನಮ್ಮ ಕಾರ್ಯಕ್ರಮಕ್ಕೆ ಆಮಂತ್ರಿತರಾಗಿದ್ದಾರೆ. ಒಂದು ಕೋಆಪರೇಟಿವ್ ಬ್ಯಾಂಕಲ್ಲಿ ಅವರು ಪ್ರಬಂಧಕರಾಗಿದ್ದಾರೆ. ಬಹಳ ಚೆನ್ನಾಗಿ ವ್ಯವಹಾರಗಳನ್ನು ನಡೆಸ್ತಾ ಇದ್ದಾರೆ. ಸಂತೃಪ್ತವಾಗಿರ್ತಕ್ಕಂಥ ಕುಟುಂಬ ಇದೆ. ಅವರ 3 ಜನ ಮಕ್ಕಳು ಅವರಿಗೆ ತುಂಬ ಸಪೋರ್ಟ್ ಮಾಡ್ತಾರೆ. ಇದು ಬಹಳ ಅದ್ಭುತವಾದ ಸಂಗತಿ ಅಂತ ಭಾವಿಸ್ಕೊಳ್ತಾರೆ. ಮತ್ತೆ ನಾನು ಅವರನ್ನು ಮಾತಾಡಿಸ್ಬೇಕು. ಯಾಕೆ ಅವರು ಇವತ್ತು ಆಮಂತ್ರಿತರಾಗಿದ್ದಾರೆ ಅಂತ ಹೇಳಿದರೆ, ಅವರು ಸುಮಾರು 13 ಸಂಗೀತ ವಾದ್ಯಗಳನ್ನು, ನಾದವಾದ್ಯಗಳನ್ನು ಕೂಡ ನುಡಿಸುವಂಥ ಒಂದು ಪರಿಣತಿಯನ್ನು ಸಂಪಾದಿಸ್ಕೊಂಡಿರ್ತಕ್ಕಂಥದ್ದು. ಸೊ ನಾವೆಲ್ಲ ಬಹಳ ಸಂಗೀತವನ್ನು ಪ್ರೀತಿ ಮಾಡುವವರು, ಸಂಗೀತ ಸಣ್ಣ ಕಲಾವಿದರು ನಾವು. ಆದರೆ ಒಂದೊಂದು ವಾದ್ಯವನ್ನು ಕಲಿಯುವುದೇ ಬಹಳ ಕಷ್ಟ ನಮಗೆ. ಒಂದು ವಾದ್ಯ ಕಲಿದಾಗ ಒಂದು ಜೀವನ ಸಾಕಾಗೋದಿಲ್ಲ. ಅದರ ಏಕಲವ್ಯ ಸಾಧನೆಗಳನ್ನು ಮಾಡ್ತಾ ಒಂದು 13 ಸಂಗೀತ ವಾದ್ಯಗಳನ್ನು ಕಲ್ತರು ಅಂತ ಹೇಳಿದರೆ, ಅದರಲ್ಲಿ ವೇದಿಕೆ ಮೇಲೆ ಕಾರ್ಯಕ್ರಮಗಳನ್ನು ಕೊಡ್ತಾರೆ ಅಂತ ಹೇಳಿದರೆ, ಸೊ ನಾಟಕದ ತಂಡದಲ್ಲಿ ಹೋಗಿ ಹಾರ್ಮೋನಿಯಂ ನುಡಿಸ್ತಾರೆ ಅಂತ ಹೇಳಿದರೆ, ಅದು ಬಹಳ ಅದ್ಭುತ ಅಂತ ಅನಿಸ್ತದೆ. 35 ವರ್ಷಗಳ ಜೀವನದ ಅತಿ ಶ್ರೇಷ್ಠವಾಗಿರ್ತಕ್ಕಂಥ ಭಾಗವನ್ನು ಸಂಗೀತಕ್ಕೋಸ್ಕರ ಕೊಟ್ಟಿರ್ತಕ್ಕಂಥ ಕೃಷ್ಣ ಕಾಮತ್ರನ್ನ ಅಭಿನಂದನೆ ಮಾಡ್ತೇನೆ. ಅವರನ್ನು ಮತ್ತೆ ನಾನು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೇನೆ. ಸಂಗೀತ ನಿಮಗೆ ರಕ್ತಗತವಾಗಿ ಅಪ್ಪನ ಮೂಲಕ ಬಂದಿತ್ತು ಅಂತ ನೀವು ಹೇಳ್ತೀರಿ, ಪರಂಪರಾಗತವಾಗಿ ಬಂದಿರತಕ್ಕಂಥದ್ದು. ಕಲಿಯುವಂಥ ಉತ್ಸಾಹ ನಿಮ್ಮಲ್ಲಿ ನಿರಂತರವಾಗಿ ಸಂಗೀತ ಕಲಿಬೇಕು ಅಂತ ಹೇಳಿ, ಯಾಕೆ ಸಂಗೀತವನ್ನು ಪ್ರೀತಿ ಮಾಡ್ತೀರಿ? ಮೊದಲಾಗಿ ಹಾರ್ಮೋನಿಯಂ ಸ್ವರ ಕೇಳಿದರೆ ಅದನ್ನು ಕಲಿಬೇಕಂತೇಳಿ ಮೊದಲಿಂದ ನನಗೆ ಒಂದು ಆಸೆ ಇತ್ತಲ್ಲ, ಅದೇ ರೀತಿ ಹಾರ್ಮೋನಿಯಂ ಕಲಿಯಕ್ಕೆ ಪ್ರಾರಂಭ ಮಾಡಿದೆ. ಮೊದಲು ಬೇರೆ ಹಾಡು ಬೇರೆಯವ್ರು ಹೇಳಿದಾಗ ನಾವು ಬಾರಿಸ್ಲಿಕ್ಕೆ ತುಂಬ ತೊಂದರೆ ಆಗ್ತಾಯಿತ್ತು. ಅದನ್ನ ಯಾಕೆ ಕಲಿಯೋದು ಅಂತೇಳಿ ಅದಕ್ಕೆ ನನಗೆ ಸಹಾಯ ಆದದ್ದು ಈ ಭಜನೆ. ನಮ್ಮೂರ ಕಡೆಯಲ್ಲಿ ಕುಣಿತದ ಭಜನೆ ಉಂಟು. ಈ ಕುಣಿತದ ಭಜನೆಗೆ ಅವರು ಭಜನೆ ಹೇಳ್ಕೊಂಡು ಕುಣಿಯುವಾಗ ನಾವಿಲ್ಲಿ ಹಾರ್ಮೋನಿಯಂ ಪಕ್ಕನೆ ತಪ್ಪಿದರೆ ಅಥವಾ ಬೇರೆ ಏನು ಮಾಡಿದರೆ ಅವ್ರಿಗೆ ಗೊತ್ತಾಗೋದಿಲ್ಲ. ನಾವು ಅದನ್ನೇ ಸ್ವಲ್ಪ ಬಾರಿಸಿ ಅದಕ್ಕೆ ಕೂಡಿಸಿ ಅಲ್ಲಿಂದ ಭಜನೆ ಬಾರಿಸಲಿಕ್ಕೆ ನಮಗೆ ತುಂಬ ಸುಲಭ ಆಯಿತು. ಮತ್ತು ಅವರು ಬೇರೆ ಶ್ರುತಿಯಲ್ಲಿ ಹಾಡ್ತಾರೆ. ಆಗ ನಾವು ಅದೇ ಶ್ರುತಿಗೆ ಕೂಡಿಸಿ ಬಾರಿಸುವಾಗ ಬೇರೆ ಶ್ರುತಿಯಲ್ಲಿ ಬಾರಿಸಲಿಕ್ಕೂ ನಮಗೆ ಅಭ್ಯಾಸ ಆಯಿತು. ಮತ್ತು ನಾಟಕದ ನನ್ನ ಅನುಭವ ಅಂತೇಳಿದರೆ, ಮೊದಲು ಈ ವೆಹಿಕಲ್ ನಮ್ಮ ಹತ್ರ ಬೈಕ್ ಅದಂತ ಏನೇನು ಇರಲಿಲ್ಲ. ನೀವು ಆರಂಭದಲ್ಲಿ ಹಾರ್ಮೋನಿಯಂ ಮಾಸ್ಟರ್ ಆಗಿದ್ರಿ. ಹೌದು. ಪ್ರಾಥಮಿಕ ಶಾಲಾ ಹೈಸ್ಕೂಲ್ಗಳ ನಾಟಕ ಹೋಗ್ತಾ ಇದ್ರಿ. ಪೌರಾಣಿಕ ನಾಟಕ ಜಾಸ್ತಿ ಆಗ್ತಿತ್ತು, ಆಗ ಸಾಮಾಜಿಕ ನಾಟಕ ಆಗ್ತಿತ್ತು. ಹೌದು. ಹೊಸ ರೀತಿ ನಾಟಕ ಬಂದಿರಲಿಲ್ಲ, ಕೀಬೋರ್ಡ್ಗಳು ಬಂದಿರಲಿಲ್ಲ. ಇಲ್ಲ. ಸೊ ನಾಟಕದ ಅನುಭವ ರೋಚಕವಾದ, ಹೇಳಿ ಸರ್. ಒಮ್ಮೆ ಒಂದು ಹೆಬ್ರಿ ಹತ್ರ ಕುಚ್ಚೂರು ಅಂತೇಳಿ ಶಾಲೆಗೆ ಯಾರು ಹಾರ್ಮೋನಿಯಂ ಮಾಸ್ಟರ್ ಸಿಕ್ಕಲಿಲ್ಲ ಅವರಿಗೆ, ಹಳ್ಳಿ ಅದಕ್ಕೂ. ಅಲ್ಲಿಗೆ ನಾನು ಮನೆಗೆ ಬಂದು ನೀವು ಬರಬೇಕು, ಹಾರ್ಮೋನಿಯಂ ನಡೆಸಿಕೊಡ್ಬೇಕು ಅಂತೇಳಿ ವಾರ್ಷಿಕೋತ್ಸವಕ್ಕೆ. ಆವಾಗ ನಾನು ಸೈಕಲ್ನಲ್ಲಿ ಸಿಂಗಲ್ ರೆಡ್ ಹಾರ್ಮೋನಿಯಂ ಗಾಳಿ ಹಾಕೋದು, ಅದನ್ನು ಸೈಕಲಿಗೆ ಹಿಂದೆ ಕಟ್ಕೊಂಡು ಹಾಲಾಡಿಯಿಂದ ಅಲ್ಲಿಗೆ ಸೈಕಲ್ ಮೆಟ್ಕೊಂಡು ಹೋಗ್ತಿದ್ದೆ. ಆಗ ಹಾಲಾಡಿಯಿಂದ ಹೆಬ್ರಿಗೆ ಹೋಗಿ ಕುಚ್ಚೂರಿಗೆ ಹೋಗಿ ಕೆಲವು ಅದು ಒಳ ರಸ್ತೆ ಉಂಟು, ಆದರೆ ಹೆಬ್ರಿಂದ ಬರಲಿಕ್ಕೆ ಆಗ್ತದೆ, ಈಚೆ ಬೆಳೆಯಿಂದ ಮೊದಲು ಹೋಗಲಿಕ್ಕೂ ಆಗ್ತದೆ. ಅದೆಲ್ಲ ಅನುಭವ ಉಂಟಲ್ಲ. ಟ್ರಯಲ್ ಪೂರೈಸಿ ಮಕ್ಕಳದ್ದೆಲ್ಲ ಹಗಲಿಗೆ ಆಗ್ತಿತ್ತು. ಯುವಕ ಮಂಡಲದವ್ರಿಗೆ ಟ್ರಯಲ್ ಮಾಡುವಾಗ ಏನಾಗ್ತದೆ ಅಂತೇಳಿ ಎಲ್ಲರಿಗೂ ಪುರ್ಸೊತ್ತಾಗೋದೇ ಸಂಜೆ. ಆವಾಗ ಸಂಜೆ ಪ್ರಾರಂಭ ಆಗಿ ನಮ್ಮ ಟ್ರಯಲ್ ಎಲ್ಲ ಮುಗಿಯುವಾಗ 8-9 ಗಂಟೆಲ್ಲ ಆಗ್ತಾಯಿತ್ತು. ಆವಾಗ ಡೈನಮೋ ಇರುವ ಸೈಕಲ್ ಅದನ್ನು ತುಳಿದುಕೊಂಡು ಕಾಡು ದಾರಿಯಲ್ಲಿ ಎಲ್ಲ ಬರುವಾಗ ಹಾಡ್ಕೊಳ್ತಾ ಬರುವುದು, ಅದೇ ಒಂದು ಭಾರಿ ಒಂದು ಒಳ್ಳೆ ದೇವರು ಕಾಪಾಡಬೇಕು ನಮ್ಮನ್ನು. ಹೌದು, ಅದೇ ಒಂದು ಒಳ್ಳೆಯ ಅನುಭವ ಆಗ ಎಲ್ಲ. ಕಡೆಗೆ ಈಗೆಲ್ಲ ಕೀಬೋರ್ಡ್ ಬಂದದ್ರಿಂದ ಸ್ವಲ್ಪ ಈಗ ಸೈಕಲ್ ಹೋಗಿ ಬೈಕ್ ಬಂತು, ಅದರಿಂದ ಈಗೆಲ್ಲ ಸ್ವಲ್ಪ ಅನುಕೂಲ ಹೆಚ್ಚು. ಮತ್ತು ಮೊದಲೆಲ್ಲ ಅವರವರೇ ಹಾಡೋದಿತ್ತು. ಈಗೆಲ್ಲ ಲ್ಯಾಪ್ಟಾಪ್ ಬಂದಿದೆ, ಲ್ಯಾಪ್ಟಾಪ್ ಯುಗ. ಮತ್ತೆಲ್ಲ ಸೌಂಡ್ಸ್ ಎಲ್ಲ ಹಿಂದಿಂದ ಹಾಕೋದು. ಆದ್ದರಿಂದ ನಾಟಕಕ್ಕೆ ಈಗೆಲ್ಲ ಮೊದಲಿನ ಇದೇ ಇಲ್ಲ. ಸ್ವತಃ ಪದ್ಯಗಳನ್ನು ಬರೆದು ಮಕ್ಕಳ ಮೂಲಕ ಹಾಡಿಸುವಂತದ್ದು ರೋಚಕವಾದ ಅನುಭವ, ಖುಷಿ ಕೊಡುವ ಅನುಭವ, ಭಾರಿ ಒಳ್ಳೆಯ ಅನುಭವ. ಯಾವುದೆಲ್ಲ ನಾಟಕ ಇತ್ತು ಆಗಿನ ಕಾಲದಲ್ಲಿ? ಚಂದ್ರಹಾಸ, ಸತ್ಯ ಹರಿಶ್ಚಂದ್ರ, ಪೌರಾಣಿಕ ನಾಟಕ ತುಂಬ ಇತ್ತು. ಮತ್ತು ಅದರಲ್ಲಿ ನಮಗೆ ಮೊದಲೊಬ್ಬರು ನಮ್ಮ ನಾಟಕಕರ್ತರಾದ ಕುಪ್ಪಾರ ಶ್ರೀನಿವಾಸ ಅಡಿಗ ಅಂತೇಳಿ ನನ್ನ ಭಾರಿ ಮಿತ್ರರು, ಈಗ ಅವರು ದೈವದಿನರಾಗಿದ್ದಾರೆ. ಅವರು ಸುಮಾರು 8 ನಾಟಕ ಬರೆದಿದ್ದಾರೆ. ನಳದ ಮಯಂತಿ, ಸತ್ಯ ಹರಿಶ್ಚಂದ್ರ ಅದೆಲ್ಲ ಅವರೇ ಬರೆದದ್ದು. ಈಗ ಎಲ್ಲ ಕಡೆ ಅದೇ ಆಡ್ತಾ ಇದ್ದಾರೆ ಎಲ್ಲ. ಅದರಲ್ಲಿ ನಾರದ ಎಡಗಡೆಯಿಂದ ಬರಬೇಕು, ಬಲಗಡೆ ಹೋಗಬೇಕು ಪ್ರತಿ ಸಲ. ನಾರದ ಅಂತ ಹೇಳಿದರೆ ನಾಟಕ ನಡೆಸೋವ, ಆಚೆಯಿಂದ ಈಚೆ ಬಂದು ಪುನಃ ಬರುವಾಗ ಮತ್ತೊಂದು ದೃಶ್ಯ ಬೇರೆ ಆಗಿ ಮತ್ತೊಂದು ದೃಶ್ಯ ಹಾಗೇ ಬರಬೇಕು. ಹೌದು. ಮತ್ತು ಪ್ರದಕ್ಷಿಣೆ ಬಂದಾಗ ಹೌದು, ಪ್ರಾರಂಭಕ್ಕೆ ಒಂದು ಕಡೆ ಹೋಗುವಾಗ ಅರ್ಧದ ನಂತರ ಅದೇ ಪದ್ಯ ಹಾಡ್ಕೊಂಡು ಹೋಗ್ಬೇಕವ. ಹೀಗೆಲ್ಲ ಸಿಸ್ಟಮ್ ಇತ್ತು ಆಗೆಲ್ಲ ತುಂಬ ಪೌರಾಣಿಕ ನಾಟಕಕ್ಕೆ. ಹೌದು ಸ್ನೇಹಿತರೆ, ಬಹಳ ವಿಶೇಷ ಅಂತ ಹೇಳಿದ್ರೆ ನಾಟಕದ ಪದ್ಯಗಳನ್ನು ಕೇಳೋದೇ ಬಹಳ ಅದ್ಭುತ. ನನಗೆ ಈ ರಂಗ ಸಂಗೀತ ಬಹಳ ಜನಪ್ರಿಯವಾಗಿರ್ತಕ್ಕಂಥ ಕ್ಷೇತ್ರ ಇವತ್ತು ಕೂಡ ಮಹಾರಾಷ್ಟ್ರದಲ್ಲಿ. ಇವತ್ತು ನಾವು ಅದನ್ನು ಕಳ್ಕೊಳ್ತಾ ಇದ್ದೇವೆ, ಮಿಸ್ ಮಾಡ್ಕೋತಾ ಇದ್ದೇವೆ. ನನಗೆ ಕೃಷ್ಣ ಕಾಮತ್ ಅವರಿಂದ ಒಂದು ರಂಗ ಸಂಗೀತವನ್ನು, ನಾಟಕದ ಪದ್ಯವನ್ನು ಕೇಳಬೇಕು ಅಂತ ಅನಿಸ್ತಾ ಇದೆ. ಕೇಳೋಣ, ಅವರು ಹಾಡ್ತಾರೆ. ಹಾಡಿದ ನಂತರ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತದೆ.
ತ್ರಿಭುವನ ಜನನಿ ಜಗನ್ಮೋಹಿನಿ ತ್ರಿಭುವನ ಜನನಿ ಜಗನ್ಮೋಹಿನಿ ಅಭಯ ಪ್ರದಾಯಿನಿ ಹೇ ಪರಮೇಶ್ವರಿ ತ್ರಿಭುವನ ಜನನಿ ಜಗನ್ಮೋಹಿನಿ ತ್ರಿಭುವನ ಜನನಿ ಕರುಣಾಕರಿಣಿ ಶಂಕರಿ ಕರುಣಾಕರಿಣಿ ಶಂಕರಿ ನಿಸ ನಿಸದ ಧನಿ ಧನಿ ಪ ಮ ಪ ಸಾ ನಿ ದ ಮ ಗ ಮ ಪ ಮ ಗ ಮ ರಿ ಸ ಕರುಣಾಕರಿಣಿ ಶಂಕರಿ ಸರಸ್ವತಿ ಕಲ್ಯಾಣಿ ಹೇ ಜಗದೀಶ್ವರಿ सरस्वती कल्याणी हे जगदीश्वरी त्रिभुवन जननी जगन्मोहिनी त्रिभुवन जननी जगन्मोहिनी त्रिभुवन जननी नारायण नारायण नलिनाक्षन ಭಜಿಸುವೆ ಸತತ ನಾರಾಯಣ ನಾರಾಯಣ ನಳಿನಾಕ್ಷನ ದೀನರ ಪಾಲಿಪದಾನಿಯು ನೀನೆ ಭಕ್ತರ ಮುಕುತಿಗೆ ಕಾರಣ ನೀನೆ ದೀನರ ಪಾಲಿಪದಾನಿಯು ನೀನೆ ಭಕ್ತರ ಮುಕುತಿಗೆ ಕಾರಣ ನೀನೆ ಹಾಡುತ್ತ ಪೊಗಳುವೆ ಕರುಣಾಮಯನೇ ಹಾಡುತ್ತ ಪೊಗಳುವೆ ಕರುಣಾಮಯನೇ ನಾರಾಯಣ ನಾರಾಯಣ ನಳಿನಾಕ್ಷನ ಭಜಿಸುವೆ ಸತತ ನಾರಾಯಣ ನಾರಾಯಣ ನಳಿನಾಕ್ಷನ ನಾರಾಯಣ ನಳಿನಾಕ್ಷನ ನಾರಾಯಣ ನಳಿನಾಕ್ಷನ. ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೇನೆ. ರಂಗ ಸಂಗೀತವನ್ನು ಕೇಳಿದ ಮೇಲೆ ನಿಮ್ಮ ಮಾತುಗಳು ಇನ್ನಷ್ಟು ಧ್ವನಿ ಬರ್ತಾ ಇದೆ. ಸಂಗೀತವನ್ನು ಹಾಡೋದನ್ನು ಕಲ್ತ್ರಿ. ಪಾಶ್ಚಾತ್ಯ ವಾದ್ಯಗಳನ್ನು ಕಲಿಬೇಕು ಅಂತ ನಿಮ್ಗೆ ಯಾಕೆ ಅನಿಸ್ತು? ಗಿಟಾರ್ನಂಥದ್ದು, ಮ್ಯಾಂಡೋಲಿನ್ ಅಂಥದ್ದು, ಹಾರ್ಮೋನಿಕಾ? ಮೊದಲಿನ ಪೌರಾಣಿಕ ನಾಟಕ ಮತ್ತು ಮೊದಲಿನ ಇದು ಹೋಗಿ ಕಡೆಗೆ ಧ್ವನಿವರ್ಧಕ ಎಲ್ಲ ಬಂತು. ಧ್ವನಿವರ್ಧಕದಲ್ಲಿಯೂ ಭಾರಿ ಇಂಪ್ರೂವ್ಮೆಂಟ್ಸ್ ಎಲ್ಲ ಶುರುವಾಯಿತು. ಆವಾಗ ನಾವು ಬೇರೆ ಬೇರೆ ಕಡೆ ನೋಡಿದಾಗ ಎಲ್ಲ ಕಡೆ ಇಲ್ಲಿ ಕೀಬೋರ್ಡ್ ಗಿಟಾರ್ ಅದು ಬೇರೆ ಬೇರೆ ವಾದನ ಎಲ್ಲ ಶುರುವಾಯಿತು. ಆದ್ದರಿಂದ ನಾವು ಅದನ್ನು ಕೂಡ ನಾವು ಕಲ್ತ್ರೆ ಒಳ್ಳೆಯದು, ಅದರಿಂದ ನಮಗೆ ಸ್ವಲ್ಪ ಒಳ್ಳೆಯದಾಗ್ತದೆ ಅಂತೇಳಿ ಹೇಳಿ ಮತ್ತು ಕಲೀಲಿಕ್ಕೆ ಹೆಚ್ಚು ಭಾರಿ ಒಂದು ಆಸೆ ಇತ್ತು. ಆದ್ದರಿಂದ ಹಾಗೆ ಒಂದೊಂದೇ ಕಲಿತಾ ಹೋದೆ. ಅದರಲ್ಲಿ ಎಲ್ಲ ಗಿಟಾರ್ ಮೆಂಡೋಲಿನ್ ಇರಲಿ ಯಾವುದೇ ಇರಲಿ ಎಲ್ಲದಕ್ಕೂ ಬೇಸಿಕ್ ನಮ್ಮದು ಸರಿಗಮಪದನಿ ಸಹ ಅಲ್ಲಿ ಷಡ್ಜ ಮತ್ತು ಪಂಚಮ ಒಂದೇ ಇರ್ತದೆ, ಬೇರೆ ಎಲ್ಲ ಶುದ್ಧ ಮತ್ತು ಕೋಮಲ. ಗಿಟಾರ್ ಮೆಂಡೋಲಿನ್ ಎಲ್ಲ ಫ್ರೆಟ್ ಬೇರೆ 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 ಇರ್ತದೆ, ಆದ್ದರಿಂದ ಸ್ವಲ್ಪ ಕಲೀಲಿಕ್ಕೆ ಈಸಿ. ಅದರ ಬಟನ್ಗಳು ಡಿಫರೆಂಟ್ ಆಗಿರ್ತಾವಲ್ವಾ, ಅದನ್ನ ಹೇಗೆ ಕಲ್ತ್ರಿ ನೀವು? ಹೌದು, ಅಂದರೆ ಅದು ಎಡಗೈ ಯಾವುದೇ ಪುಸ್ತಕಗಳು ಸಿಗೋದಿಲ್ಲ, ಸಾಹಿತ್ಯ ಸಿಗೋದಿಲ್ಲ. ಅದ್ರ ಅಂದರೆ ನಮಗೆ ಮನಸ್ಸಿಗೆ ಬಂದೇ ಬರ್ತದೆ, ತಪ್ಪಿದ್ರೆ ಗೊತ್ತಾಗ್ತದೆ. ಉದಾಹರಣೆಗೆ ಮೋಹನ ರಾಗದಲ್ಲಿ ಗಾಂಧಾರ ಬೇರೆ ಆದರೆ ಅದು ಚಾಂದ್ರ ಇದು ಶಿವರಂಜನಿಗೆ ಹೋಗ್ತದೆ, ದುಃಖದ ರಾಗ ಹೋಗ್ತದೆ. ಆವಾಗ ಇದು ರಾಗ ಬೇರೆ ಆಗ್ತದೆ ಅಂತೇಳಿ ಹೇಳಿ ಗೊತ್ತಾಗ್ತದೆ. ಮತ್ತು ನನ್ನದೊಂದು ಸಜೆಷನ್ ಅಂದರೆ ಯಾರೇ ಒಂದು ಸಂಗೀತ ಕಲಿಯುವವರು ಒಂದು ಮೋಹನ ರಾಗ ಅಥವಾ ಭೂಪ್ ರಾಗಗೊಂದು ಗಟ್ಟಿ ಹಿಡ್ಕೊಂಡ್ರೆ ಅದರಲ್ಲಿ ಗಾಂಧಾರ ಚೇಂಜ್ ಮಾಡಿದರೆ ಶಿವರಂಜನಿ ಬರ್ತದೆ. ಅದರಲ್ಲಿ ಪ ಬದಲಿಗೆ ಮ ತೆಗೆದುಕೊಂಡ್ರೆ ಅಭೋಗಿ ಬರ್ತದೆ. ಹೀಗೆ ಅದೇ ರೀತಿ ಹೋದರೆ ಯಾವ್ಯಾವ ಹಾಡು ಬರ್ತದೆ ಮಾಡಿದರೆ ಬೇಗ ಬರ್ತದೆ. ಶುದ್ಧ ರಾಗವನ್ನು ನಾವು ತೆಗೆದುಕೊಂಡು ಕರ್ನಾಟಕದಲ್ಲಿ ಲಂಬೋದರ ಲಕುಮಿಕರ ಕಲಿತಾ ಇದ್ದರೆ ಮತ್ತು ಬೇರೆ ಶಂಕರಾಭರಣ ಹೀಗೆಲ್ಲ ಬಾರಿಸ್ತಾ ಇದ್ದರೆ ಸ್ವಲ್ಪ ಕಲೀಲಿಕ್ಕೆ ದೀರ್ಘ ಆಗ್ತದೆ ಮತ್ತು ಕಷ್ಟ ಆಗ್ತದೆ ಅಂತೇಳಿ ನನ್ನ ಅಭಿಪ್ರಾಯ. ಹೌದು. ನಾಟಕ ತಂಡದೊಟ್ಟಿಗೆ ನೀವು ಮುಂಬೈ ಕೂಡ ಹೋದ್ರಿ? ಹೌದು. ಹೀಗೆ ನಾ ಹಾರ್ಮೋನಿಯಂ ಬೇರೆ ಬೇರೆ ಕಡೆ ಹೋದಾಗ ಅಲ್ಲಿ ನಮ್ಮ ತುಳುವರ ತಂಡ ಉಂಟು, ಅಲ್ಲಿ ಮುದ್ರಾಡಿಯಲ್ಲಿ ಅವರ ಪರಿಚಯ ಆಯಿತು. ಅವ್ರದ್ದು ಕೆಲವು ನಾಟಕಕ್ಕೆ ಇಲ್ಲೆಲ್ಲ ನಾನು ಹೋಗ್ತಾ ಇದ್ದೆ. ಒಮ್ಮೆ ಅವರಿಗೆ ಇಲ್ಲಿ ಮಾಟುಂಗ ಮುಂಬೈಯಲ್ಲಿ ಅಲ್ಲಿ ಒಂದು ನಾಟಕಕ್ಕೆ ಕಡೆಗೆ ಹೋಗಬೇಕಾಗಿ ಬಂತು. ಅಲ್ಲಿ ಮಠ ಅಂತ ಹೇಳುವ ನಾಟಕ, ಅದರಲ್ಲಿ ಅವರಿಗೆ ಹಾರ್ಮೋನಿಯಮ್ಮೇ ಬೇಕಿತ್ತು. ಹಾರ್ಮೋನಿಯಂ ನಮಗೆ ಒಂದು ಸೈಡ್ನಲ್ಲಿ ನಮಗೆ ಕೂರಿಸ್ಕೊಂಡಿದ್ರು ಹಿನ್ನೆಲೆಗೆ. ಅದಕ್ಕೆ ತಬ್ಲಾ, ಹಾರ್ಮೋನಿಯಂ, ಡೋಲಕ್ ನಮಗೆ ಒಂದು ಬೇರೆ ಒಂದು ಪೇಟ ಗೀಟ ಎಲ್ಲ ಕಟ್ಟಿ ಒಂದು ಸೈಡ್ನಲ್ಲಿ, ಮತ್ತು ನಾಟಕ ತಂಡ ಬೇರೆ. ಅದು ನಾವು ಬಾರಿಸೋದೆಲ್ಲ ಜನರಿಗೆಲ್ಲ ತೋರಬೇಕಿತ್ತು. ನಮಗೆ ಒಂದು ಸಣ್ಣ ಲೆಫ್ಟ್ ಸೈಡ್ನಲ್ಲಿ ಒಂದು ಸ್ಟೇಜ್ ಹಾಗೆ. ಅದರಲ್ಲಿ ಆ ನಾಟಕಕ್ಕೆ ಮೊದಲ ಬಹುಮಾನ ಬಂತು. ಹೌದು. ಅದು ಮತ್ತು ಹೋಗುವಾಗ ರೈಲಿನಲ್ಲಿ ಹೋದದ್ದು ನಾವು. ಅದರಲ್ಲಿ ಈಗ ನಮ್ಮದು ಹಾರ್ಮೋನಿಯಂ ಉಂಟಲ್ಲ, ನಾವು ಇದ್ದ ಹಾರ್ಮೋನಿಯಂ ಬಾರಿಸ್ಕೊಂಡು ಡೋಲಕ್ನಲ್ಲಿ ಮತ್ತು ತಬ್ಲದಲ್ಲಿ ಪದ್ಯ ಹೇಳ್ತಾ ಹೋದದ್ದು. ಬೇರೆ ಬೇರೆ ಬೋಗಿಯವರು ನಮ್ಮ ಬೋಗಿ ಬಂದು
ರೈಲು ಬೋಗಿಯಲ್ಲಿ ಬಂದು ಹಾಡೆಲ್ಲ ಕೇಳಿ ನಮಗೆಲ್ಲ ಎನ್ಕರೇಜ್ ಮಾಡಿದ್ದು ಅದೆಲ್ಲ ಭಾರಿ ಒಳ್ಳೆಯ ಉತ್ತಮ ಒಂದು ಅನುಭವ. ಅಲ್ಲಿ ನಾಟಕ ಎಲ್ಲ ಮುಗಿಸಿ ನಾವು ವಾಪಸ್ ಬರುವಾಗಲೂ ಕೂಡ ಹಾಗೆ ಎಲ್ಲ ಹಾಡ್ಕೊತ ಎಲ್ಲ ಗಮ್ಮತ್ತು ಮಾಡ್ತಾ ಬಂತು. ಒಳ್ಳೆ ಒಳ್ಳೆ ಅನುಭವ. ನನಗೆ ಬಹಳ ಆಶ್ಚರ್ಯ ಅಂತ ಹೇಳಿದ್ರೆ ನಿಮ್ಮ ಇಡೀ ಕುಟುಂಬ, ಈಗ ನಿಮ್ಮ ಮಕ್ಕಳೆಲ್ಲ ಸಂಗೀತವನ್ನು ಅಭ್ಯಾಸ ಮಾಡಿದ್ದಾರೆ, ನಿಮ್ಗೆ ಸಪೋರ್ಟ್ ಮಾಡ್ತಾರೆ, ನಿಮ್ಮ ಜೊತೆ ಬರ್ತಾರೆ, ನೀವು ಬೇಕಾದ ಟೆಕ್ನಾಲಜಿಗಳನ್ನ ಒದಗಿಸ್ಕೊಡ್ತಾ ಇದ್ದಾರೆ. ಹೇಗಿದು ಅಂತ ಹೇಳಿ ನಿಮ್ಮ ಮಕ್ಕಳ ಬಗ್ಗೆ ಹೇಳಿ ಸರ್. ನನ್ನ ಹಿರಿಯ ಹುಡುಗ ಬೆಂಗಳೂರಲ್ಲಿದ್ದೇನೆ, ಇಂಜಿನಿಯರಿಂಗ್ ಮಾಡಿಕೊಂಡು. ಅವ ರಿದಮ್ ಪ್ಯಾಡ್ ಮಾತ್ರ ಹೊಡಿತಾನೆ. ಕಿರಿಯವ ಇಲ್ಲಿ ಬ್ರಹ್ಮಾವರದಲ್ಲಿ ಜಾಬ್ ಮಾಡ್ಕೊಂಡಿದ್ದಾನೆ. ಅವನಿಗೆ ಮಾತ್ರ ನನ್ನ ಹಾಗೆ ಎಲ್ಲ ಇನ್ಸ್ಟ್ರೂಮೆಂಟ್ನಲ್ಲಿ ಒಳ್ಳೆ ಹಿಡ್ತಾ ಉಂಟು, ಒಳ್ಳೆ ಎಲ್ಲ ಇನ್ಸ್ಟ್ರೂಮೆಂಟೆಲ್ಲ ಬಾರಿಸ್ತಾನೆ. ಮತ್ತು ಸ್ವಲ್ಪ ಲ್ಯಾಪ್ಟಾಪ್ ಅದರದ್ದೆಲ್ಲ ಒಂದು ಸ್ವಲ್ಪ ನಾಲೆಜ್ ಇರೋದ್ರಿಂದ ಸ್ವಲ್ಪ ನಮಗೆ ಒಂದು ಹೆಲ್ಪ್ ಆಯಿತು. ಮತ್ತು ಊರ ಕಡೆಯಲ್ಲಿ ಇರೋದ್ರಿಂದ ಸಂಗೀತಕ್ಕೆ ಮನೆ ಕಡೆಯಲ್ಲಿ ಎಲ್ಲ ಒಳ್ಳೆಯದಾಯಿತು. ಮತ್ತು ಒಳ್ಳೆ ಸಪೋರ್ಟ್ ಕೊಡ್ತಾನೆ. ಹೌದು, ಇಡೀ ಕುಟುಂಬ ನಿಮ್ಗೆ ಸಪೋರ್ಟ್ ಮಾಡ್ತಾ ಇದೆ ಈಗ. ಹೌದು, ಭಾರಿ ಅದೊಂದು ಸಂತೋಷದ ವಿಷಯ. ಹೌದು. ಸೊ ಮನೆ ಒಳಗಡೆ ಮಾಳಿಗೆಯಲ್ಲಿ ಸಂಗೀತ ಅಭ್ಯಾಸ ಮಾಡ್ತೀರಿ ನೀವೀಗ ಕೂಡ? ಮಾಡ್ತಾ ಹೌದು. ಅದಕ್ಕೆ ಒಂದು ಹಾಲ್ ಮಾಡಿ ಎಲ್ಲ ಸಂಗೀತ ಉಪಕರಣದಲ್ಲಿ ಇಟ್ಕೊಂಡಿದ್ದೇವೆ, ಸೌಂಡ್ ಸಿಸ್ಟಮ್ ಎಲ್ಲ ಮಾಡ್ಕೊಂಡಿದ್ದೇವೆ. ಎಲ್ಲ ಸಂಗೀತ ವಾದ್ಯ ಇಟ್ಕೊಂಡು ಬಹಳ ಚಂದವಾಗಿರ್ತಕ್ಕಂಥ ಒಂದು ರೂಮ್ ಅದು. ಸೊ ನಿಮಗೆ ಪ್ರೇರಣೆ ಕೊಡೋ ಶಕ್ತಿ ಇದೆ ರೂಮಿಗೆ. ಮತ್ತು ನಮ್ಮದೊಂದು ಹಳ್ಳಿ ಆದ್ದರಿಂದ ನಮ್ಮ ತಂದೆಯವರ ಹಿರಿಯವರು ಮಾಡಿದ ಒಂದು 13 ಎಕರೆ ಜಾಗ ಉಂಟು. ಆದ್ದರಿಂದ ನಾವಲ್ಲಿ ಯಾವುದೇ ಗಮ್ಮತ್ತು ಮಾಡಿದರೆ, ಯಾವುದೇ ಶಬ್ದ ಮಾಡಿದರೆ ನೆರೆ ಮನೆಯವರಿಗೆಲ್ಲ ಒಂದು ಉಪದ್ರ ಆಗೋದು, ಅದೆಂಥ ತೊಂದರೆಗಿಂದರೆ ಇಲ್ಲ. ಒಂದು ಪ್ರಶಾಂತವಾದ ವಾತಾವರಣ ಭಾರಿ ಒಳ್ಳೆಯದಾಗ್ತದೆ ಹಾಗೆ. ಮತ್ತು ಕೃಷ್ಣ ಕಾಮತ್ ಅವರ ಸಾಧನೆ ಸ್ನೇಹಿತರೆ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಮತ್ತೆ ನಾನು ನೆನಪು ಮಾಡ್ತೇನೆ ನಿಮಗೆ, ಒಂದು ಸಂಗೀತ ವಾದ್ಯವನ್ನು ಕಲ್ತ್ಕೊಳ್ಳಿಕ್ಕೆ ನಿಮ್ಗೆ ಒಂದು ಜೀವನ ಪೂರ್ತಿ ಸಾಕಾಗೋದಿಲ್ಲ. ಸೊ ಕೀಬೋರ್ಡ್ ಕಲ್ತ್ಕೊಂಡ್ರೆ ನನಗೆ 4-5 ವರ್ಷಗಳು ಬೇಕಾಗ್ಬೋದು. ಆದರೆ ಇವತ್ತು 13 ಸಂಗೀತ ವಾದ್ಯಗಳನ್ನು ನುಡಿಸುವಂಥ ಶಕ್ತಿ ಅವರಿಗೆ. ಅದರಲ್ಲಿ ಸಂಗೀತ ವಾದ್ಯಗಳು ಬೇರೆ, ನಾದವಾದ್ಯಗಳು ಬೇರೆ, ಎರಡನ್ನೂ ಕೂಡ ಅವರು ಕಲ್ತಿದ್ದಾರೆ. ಹಾರ್ಮೋನಿಯಂ ನುಡಿಸುವಷ್ಟೇ ಸಲೀಸಾಗಿ ತಬಲಾವನ್ನು ನುಡಿಸ್ತಾರೆ, ತಬಲಾದಷ್ಟೇ ಸಲೀಸಾಗಿ ಅವರು ಕೀಬೋರ್ಡ್ ನುಡಿಸ್ತಾರೆ, ಅದರಷ್ಟೇ ಸಲೀಸಾಗಿ ಕೀಬೋರ್ಡಿಗೆ ಬರ್ತಾರೆ, ಅದರಷ್ಟೇ ಸಲೀಸಾಗಿ ಅವರು ಗಿಟಾರಿಗೆ ಬರ್ತಾರೆ. ಇಷ್ಟೊಂದು ವೈವಿಧ್ಯವಾಗಿರ್ತಕ್ಕ ಸಂಗೀತ ವಾದ್ಯಗಳನ್ನು ಕಲ್ತ್ಕೊಳ್ಳೋ ಶಕ್ತಿ ಅವರಿಗೆ ಬಂದದ್ದು ಇದು ದೇವದತ್ತವಾಗಿ ಬಂದದ್ದು ಭಾವಿಸ್ಕೊಳ್ತಾರೆ. ಸೊ ದೇವರ ದಯದ ನಿಮ್ಗೆ ಸಾಕಷ್ಟು ಸಿಕ್ಕಿದೆ. ನಿಜವಾಗಿ ದೈವದ ಸಹಾಯ ಇರೋದ್ರಿಂದ ಇಷ್ಟೆಲ್ಲ ಬಾರ್ಲಿಕ್ಕೆ ಆಗ್ತದೆ ಅಂತೇಳಿ ನಾನು ಒಂದು ಎಣಿಸ್ತಾ ಇದ್ದೇನೆ ನಿಜವಾಗಿ. ಸೊ ಕೈ ಹಾಕಿದ್ರೆಲ್ಲ ಸಕ್ಸಸ್ ಸಿಗ್ತಾ ಇದೆ ನಿಮಗೆ ಸಂಗೀತದ ಮೂಲಕ. ಎಲ್ಲ ಕಡೆ ಕೂಡ ದೇವರು ನಿಮ್ಗೆ ಒಲಿತಾ ಇದ್ದಾರೆ. ಹೌದು, ಮೊದಲು ಈಗ ನಾಟಕ ಗೀಟಕ್ಕೆಲ್ಲ ಹೋಗ್ತಾ ಇದ್ದೆ, ಕಡೆಗೆ ಗಿರಿಕತೆಗೆಲ್ಲ ಹೋಗ್ತಾ ಇದ್ದೆ. ಮತ್ತು ಕೆಲವೊಮ್ಮೆ ಭಜನೆಗೆಲ್ಲ ಹಾಡುವವರು ಉಡುಪಿಯಲ್ಲಿ ಅಲ್ಲಿಲ್ಲೆಲ್ಲ ಕೆಲವರು ಭಜನಾ ಮಂಡಳಿಗಳು ಮತ್ತು ಸಿಂಗಲ್ ಆಗಿ ಹಾಡುವವರೆಲ್ಲ ಕರೀತಾರೆ. ಆದ್ದರಿಂದ ಬೇರೆ ಬೇರೆ ಊರಿಗೆ ಬೇರೆ ಬೇರೆ ಜನರದ್ದೆಲ್ಲ ಪರಿಚಯ ಆಗ್ತದೆ. ಸೊ ಯಾವುದೆಲ್ಲ ಊರಿಗೆ ಹೋಗಿದ್ದೀರಿ? ಮತ್ತು ಒಳ್ಳೆಯ ಒಂದು ಹವ್ಯಾಸ. ಇಲ್ಲಿ ಉಡುಪಿ ಮತ್ತು ಮಂಗಳೂರು ಬೇರೆ ಬೇರೆ ಕಡೆ ಎಲ್ಲೆಲ್ಲ ಕರೀತಾರೋ ಅಲ್ಲೆಲ್ಲ ಹೋಗುದೆ. ಎಲ್ಲ ದೇವಸ್ಥಾನದಲ್ಲಿ ಭಜನೆ, ಕಾರ್ಕಳ ಅಲ್ಲೆಲ್ಲ ಕಡೆ ಹೋಗೋದು. ಮತ್ತು ಸಿದ್ದಾಪುರದಲ್ಲಿ ನಮ್ಮದೊಂದು ಭಜನಾ ಮಂಡಳಿ ಟೀಮ್ ಉಂಟು. ಅದು ಬೇರೆ ಬೇರೆ ಕಡೆಯಲ್ಲಿ ಏಕಾದಶಿ ಮತ್ತು ಸಪ್ತ ಹೀಗಂತೇಳಿ ಭಜನೆ ಆಗ್ತಾ ಇರ್ತದೆ. ಅವರೊಟ್ಟಿಗೆ ಎಲ್ಲೆಲ್ಲ ಕೊಂಚಾಡಿ ಮಂಗಳೂರಲ್ಲಿ ಎಲ್ಲೆಲ್ಲ ಉಂಟು ಅಲ್ಲೆಲ್ಲ ತಿರುಗಾಟ ಮಾಡೋದೆ ಭಾರಿ ಒಂದು ನನಗೆ ಸಂತೋಷ, ಖುಷಿ ಕೊಡುವಂಥ ವಿಷಯ ಅಂತ ಹೇಳಿದರೆ ಭಜನೆ. ನಾವು ಯಾವುದೇ ಇನ್ಸ್ಟ್ರೂಮೆಂಟ್ ಪ್ಲೇ ಮಾಡಿದರೂ ಭಜನೆಯಲ್ಲಿ ಕೊಡುವ ಒಂದು ಸಂತೋಷ ಮತ್ತು ಆನಂದ ಬೇರೆ ಇಲ್ಲ ಅಂತೇಳಿ ನನ್ನ ಅಭಿಪ್ರಾಯ. ಹೌದು. ಸೊ ನಿಮ್ಮೂರಲ್ಲಿ ಕಟ್ಟಿರ್ತಕ್ಕಂಥ ಭಜನಾ ತಂಡ ಇವತ್ತು ನಿಮ್ಮ ಮಾತನ್ನು ಕೇಳ್ತಾ ಇದ್ದಾರೆ, ಅವರು ನಿಮ್ಮನ್ನು ಮುಂದಿಟ್ಕೊಂಡು ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಆ ತಂಡ ಹೇಗಿದೆ ಅಂತ ಹೇಳಿ? ಅದು ಉತ್ತಮ ತಂಡ. ಅಲ್ಲಿ 2 ತಂಡ ಉಂಟು ನಮ್ಮದರಲ್ಲಿ. ಒಂದು ಕುಣಿತದ ಭಜನೆ, ಮತ್ತೊಂದು ಕೂತು ಭಜನೆ. ಕುಳಿತು ಭಜನೆ ಮಾಡುವ ಒಂದು ತಂಡವೇ ಬೇರೆ ಮತ್ತು ಕುಣಿತದ ಭಜನೆ ಬೇರೆ. ಕುಣಿತದ ಭಜನೆ ನಾವು ಬೇರೆ ಬೇರೆ ಕಡೆಗೆಲ್ಲ ಕುಣಿತದ ಭಜನೆಗೆ ಹೋಗ್ತೇವೆ, ಕುಳಿತು ಭಜನೆ ಇವರು ಬೇರೆ ಕಡೆ ಹೋಗ್ತೇವೆ. ಕೂತು ಭಜನೆಗೆ ಹಾರ್ಮೋನಿಯಂ ತಬಲಾ ಅದೆಲ್ಲ ಒಂದು ಪ್ರಕಾರ, ಶ್ರುತಿ ಪ್ರಕಾರ ಒಂದೇ ಲೆಕ್ಕದಲ್ಲಿ ಹೋಗಬೇಕಾಗ್ತದೆ. ಕುಣಿತದ ಭಜನೆ ಕೆಲವೊಮ್ಮೆ ಚೂರು ಹೆಚ್ಚು ಕಡಿಮೆ ಆದರೂ ನಡೀತದೆ ಹಾಗೆ. ಹೌದು. ಸಂಗೀತ ಸರಸ್ವತಿಯನ್ನು ಆವಾಹನೆ ಮಾಡ್ಕೊಂಡಿದ್ದೀವಿ ಸರ್, ಭಾಳ ಖುಷಿ ನನಗೆ. ನಿಮಗೆ ತುಂಬ ನಾನು ಹೆಮ್ಮೆ ಪಡ್ತಾ ಇದ್ದೇನೆ. ಸೊ ಹರಿಕತೆಗೆ ನೀವು ಹಿಮ್ಮೇಳ ಕಲಾವಿದರಾಗಿ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದಿರಿ. ಯಾರ ಜೊತೆಗೆಲ್ಲ ಹೋಗಿದ್ದೀರಿ? ಅದು ಒಮ್ಮೆ ನಮ್ಮ ಶಂಕರನಾರಾಯಣ ಊರಿನಲ್ಲಿ ಶಂಕರನಾರಾಯಣ ದೇವಸ್ಥಾನದಲ್ಲಿ ರಾಮದಾಸ್ ಸಾಮಗ್ರ ಹರಿಕತೆ ಇತ್ತು. ಅವರಿಗೆ ಹಾರ್ಮೋನಿಯಂ ಸಾಥಿ ಕೊಡಲಿಕ್ಕಲ್ಲಿ ಯಾರಿಗೆ ಸಿಗದೇ ಇದ್ದಾಗ ನನಗೆ ತಿಳಿಸಿದರು. ಅವಾಗ ಪ್ರಾರಂಭ ಅದು ನಂದು ಹಾರ್ಮೋನಿಯಮ್ಗೆ ಹರಿಕತೆಗೆ. ಅಂಜಿತ ಹೋದೆ, ಆದರೆ ಎಂತ ನನಗೆ ತೊಂದರೆ ಬರಲಿಲ್ಲ. ಅವರು ಉತ್ತಮ ಸಹಕಾರ ಕೊಟ್ಟರು, ಒಳ್ಳೆ ರೀತಿಯಲ್ಲಿ ಹಾರ್ಮೋನಿಯಂ ಬಾರಿಸಿ ಅದರ ನಂತರ ಹರಿಕತೆ ಹೋಗಲಿಕ್ಕೂ ಫುಲ್ ಧೈರ್ಯ ಮಾಡಿ ಎಲ್ಲರೊಟ್ಟಿಗೆ ಹರಿಕತೆ ಹೋಗ್ತಾ ಇದ್ದೆ. ಈಗ ಬಿ ಸಿ ರಾವ್ ಶಿವಪುರ ಅವರೊಟ್ಟಿಗೆ ಹೋಗ್ತಾ ಇದ್ದೀರಿ? ಹೌದು, ಬಿ ಸಿ ರಾವ್ ಶಿವಪುರ, ಮನ ಹೆಬ್ಬಾರ್, ಗಣಪತಿ ಹೊನ್ನಾವರದ ಗಣಪತಿ ಹೆಗಡೆ, ಮತ್ತು ಮೈಸೂರಿನವರೊಬ್ಬರು ಲೇಡೀಸ್ ಬಂದಿದ್ದರು, ಹೆಸರಿಗೆ ನೆನಪಿ ಬರೋದಿಲ್ಲ, ಅವರದ್ದು ಒಂದು ಹರಿಕತೆ. ತುಂಬ ಎಲ್ಲ ಬೆಂಗಳೂರಿಂದ ಒಮ್ಮೆ ಲೇಡೀಸ್ ಬಂದಿದ್ದಾರೆ. ಅವ್ರ ಕಡೆ ಎಲ್ಲ ಬೇರೆ ಬೇರೆ ಯಾರ್ಯಾರೆಲ್ಲ ಹೇಳ್ತಾರೆ ಅಲ್ಲಿಗೆಲ್ಲ ಹೋಗಿ ಬಾರಿಸೋದು.
ಹರಿಕತೆ ಹೋಗಿ ಒಳ್ಳೆ ಆಗ್ತದೆ. ಹೌದು, ಹರಿಕತೆ ಕೂಡ ಬಹಳ ವಿಶೇಷವಾಗಿರ್ತಕ್ಕಂಥ ಕ್ಷೇತ್ರ, ನಿಮಗೆ ತುಂಬಾ ಆಸಕ್ತಿ ಕೊಟ್ಟಿರ್ತಕ್ಕಂಥದ್ದು, ಪ್ರೀತಿ ಕೊಟ್ಟಿರ್ತಕ್ಕಂಥದ್ದು. ಸ್ನೇಹಿತರೆ, ಸಾಕಷ್ಟು ಮಾತುಕತೆ ಬಾಕಿ ಇದೆ. ಒಬ್ಬ ಸಂಗೀತದ ಅನನ್ಯ ಸಾಧಕರನ್ನ ಪರಿಚಯ ಮಾಡುವಂತ ಕಾರ್ಯಕ್ರಮ ಮುಂದುವರಿತಾ ಇದೆ. ಆಕಾಶವಾಣಿ ಮಿತಿ ಸಾರ್ಥಕವಾಗ್ತಾ ಇದೆ. ಒಂದು ಬ್ರೇಕ್ ಹೋಗ್ತಾ ಇದ್ದಾನೆ. ಬ್ರೇಕ್ ನಂತರ ಮತ್ತೆ ಕೃಷ್ಣ ಕಾಮತ್ರು ಮಾತಾಡ್ತಾರೆ. ಸ್ನೇಹಿತರೆ, ಮತ್ತೆ ಕೃಷ್ಣ ಕಾಮತ್ರನ್ನ ಮಾತಾಡಿಸ್ತೇನೆ ನಾನು. ಸಂಗೀತದ ಅನನ್ಯ ಅಪ್ರತಿಮವಾದ ಸಾಧಕರು. ಸ್ಕೈಸ್ ದ ಲಿಮಿಟ್ ಕಾರ್ಯಕ್ರಮಕ್ಕೆ ಅವರು ಸಾರ್ಥಕತೆಯನ್ನು ತಂದು ಕೊಟ್ಟಿರ್ತಕ್ಕಂಥವ್ರು. ಸ್ನೇಹಿತರೆ, ಅತ್ಯಂತ ಜನಪ್ರಿಯವಾದ ಕಾರ್ಯಕ್ರಮದಲ್ಲಿ ಜನಪ್ರಿಯ ವ್ಯಕ್ತಿಗಳನ್ನ ಪರಿಚಯ ಮಾಡೋದು ಒಂದು ಕಡೆ, ತೆರೆಮರೆಯ ಸಾಧಕರನ್ನ ಪರಿಚಯ ಮಾಡುವಂಥ ಖುಷಿ ಮತ್ತೊಂದು ಕಡೆ. ಯಾವುದೇ ನನಗೆ ಪ್ರಚಾರ ಬೇಡ, ಮಾರ್ಕೆಟಿಂಗ್ ಬೇಡ, ನನ್ನಷ್ಟಕ್ಕೆ ನಾನು ಸಂಗೀತವನ್ನು ಅಭ್ಯಾಸ ಮಾಡ್ತೀನಿ ಹಿಡ್ಕೊಂಡಂಥ ಸಂಗೀತ ಸಾಧಕರನ್ನು ಕೂಡ ಪರಿಚಯ ಮಾಡೋ ಮತ್ತೊಂದು ಕಡೆ. ಕೃಷ್ಣ ಕಾಮತ್ ಇವತ್ತು ಯಾವುದೇ ಪ್ರಚಾರಕ್ಕೆ ಹೋಗ್ತಾ ಇಲ್ಲ, ಸಂಗೀತದ ಅವರ ಹೊಟ್ಟೆ ಪಾಡಲ್ಲ, ಸಂಗೀತದ ಮೂಲಕ ಅವ್ರಿಗೆ ಏನೂ ಆಗಬೇಕು ಅಂತಿಲ್ಲ. ಅವ್ರಿಗೆ ಸಾಕಷ್ಟು ಭಗವಂತ ಸಾಕಷ್ಟು ಒಳ್ಳೆಯ ಅಧ್ಯಯನವನ್ನು ಕೊಟ್ಟಿದ್ದಾರೆ, ಸಾಕಷ್ಟು ಆದಾಯಗಳನ್ನು ಕೊಟ್ಟಿದ್ದಾರೆ. ಸಂಗೀತ ಅವರ ಪ್ಯಾಷನ್, ಸಂಗೀತ ಅವರ ಹಂಬಲ, ಸಂಗೀತ ಅವರ ಬದುಕು, ಸಂಗೀತ ಅವರ ಜೀವನ, ಸಂಗೀತ ಅವರ ಉಸಿರು. ಇವತ್ತು 35 ವರ್ಷಗಳ ಕಾಲ ಸಂಗೀತ ಸರಸ್ವತಿಯನ್ನು ಪ್ರೀತಿ ಮಾಡಬೇಕು ಅಂತಾದರೆ, ಶ್ರದ್ಧೆಯಿಂದ ಆವಾಹನೆ ಮಾಡ್ಕೋಬೇಕು ಅಂತಾದರೆ, ಅದಕ್ಕೆ ಶ್ರೇಷ್ಠವಾಗಿರ್ತಕ್ಕಂತಹ ಒಂದು ಶ್ರದ್ಧೆ ಬೇಕು ಅಂತ ಭಾವಿಸ್ಕೊಳ್ತಾನೆ. ಆ ಶ್ರದ್ಧೆ ಅವರಿಗೆ ಭಗವಂತ ಕೊಟ್ಟಿದ್ದಾನೆ. ರಕ್ತಗತವಾಗಿರ್ತಕ್ಕಂಥ ಸಂಗೀತವನ್ನು ಬಳಸ್ತಾ ಹೋಗಿದ್ದಾರೆ. ಇವತ್ತು 13 ಸಂಗೀತ ವಾದ್ಯಗಳನ್ನು ಅತ್ಯಂತ ಚೆನ್ನಾಗಿ ಪರಿಣತಿ ಮೂಲಕ ನುಡಿಸುವಂತಹ ಶಕ್ತಿ ಅವರಿಗೆ ಭಗವಂತ ಕೊಟ್ಟಿದ್ದಾನೆ. ಇದು ಶ್ರೇಷ್ಠ ಅಂತ ಭಾವಿಸ್ಕೊಳ್ತಾನೆ. ಈ ಮೂಲಕ ಇವತ್ತು ಸ್ಕೈಸ್ ದ ಲಿಮಿಟ್ ಕಾರ್ಯಕ್ರಮ ಸಾರ್ಥಕವಾಗ್ತಾ ಇದೆ. ನಾನು ಮತ್ತೆ ಅವರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೇನೆ. ಸಂಗೀತ ಕಲಿಯುವಂಥ ಕನಸಿತ್ತು ಸ್ಟಾರ್ಟಿಂಗಲ್ಲಿ, ಬಾಲ್ಯದಲ್ಲಿ. ನಿಜ. ಅದನ್ನು ಕಲಿತಾ ಹೋದ್ರಿ. ಇನ್ಯಾವ ಕನಸುಗಳು ಬಾಕಿ ಇದೆ ನಿಮ್ಮ ಸಂಗೀತದಲ್ಲಿ ಅಂತ ಹೇಳಿ? ಇನ್ನು ಇನ್ನೊಂದು 5 ತಿಂಗಳಿನಲ್ಲಿ ನನ್ನ ವೃತ್ತಿ ಇದು ಕೋಆಪರೇಟಿವ್ ಸೊಸೈಟಿಯಲ್ಲಿ ಬ್ರಾಂಚ್ ಮ್ಯಾನೇಜರ್ ಆದದ್ದಕ್ಕೆ ವೃತ್ತಿ ಮುಗೀತದೆ. ಅದ ನಂತರ ಯಾರೆಲ್ಲ ಕಲೀಲಿಕ್ಕೆ ಇಂಟ್ರೆಸ್ಟ್ ಉಂಟು ನಮ್ಮಲ್ಲಿ ಬರ್ತಾರೆ, ಮನೆಗೆ ಬಂದವರಿಗೆಲ್ಲ ಧರ್ಮಾರ್ಥ ಹೇಳಿಕೊಡ್ಬೇಕಂತ ಆಸೆ ಉಂಟು. ಯಾಕಂದರೆ ನಾನು ಪ್ರಾರಂಭದಲ್ಲಿ ಕಲಿಯುವಾಗ ನಮಗೆ ಸಂಗೀತ ಗುರುಗಳು ಸಿಕ್ಕದೆ ನಾನು ತೊಂದರೆ ಪಟ್ಟದ್ದು ನೆನಪುಂಟು. ಆದ್ದರಿಂದ ಯಾರು ಕಲೀಲಿಕ್ಕೆ ಬರ್ತಾರೆ ಅವರಿಗೆ ಫ್ರೀಯಾಗಿ ಮನೆಯಲ್ಲೇ ಹೇಳಿಕೊಡುವ ಅಂಥೇಳಿ ಒಂದು ಇಚ್ಛೆ. ಮತ್ತು ಬೇರೆ ಬೇರೆ ಕಡೆಯಲ್ಲೆಲ್ಲಾದರೂ ಕರೆದರೆ ವಾರಕ್ಕೊಮ್ಮೆ ಎಲ್ಲಾದರೂ ಹೋಗಿ ಕ್ಲಾಸ್ ಮಾಡಿ ಹೇಳಿಕೊಡುವ ಅಂತೇಳಿ ಒಂದು ಆಸೆ ಉಂಟು. ಹೌದು, ಕೃಷ್ಣ ಕಾಮತ್ರ ಬದುಕು ತುಂಬಾ ಕಷ್ಟಕರವಾದ ತ್ರಾಸದಾಯಕ ಬದುಕು. ರಾತ್ರಿ ಇಡೀ ಕೂತ್ಕೊಂಡು ಹಾರ್ನ್ ನುಡಿಸ್ಬೇಕು, ಬೆಳಿಗ್ಗೆ ಬಂದು ಬ್ಯಾಂಕಲ್ಲಿ ಕೂತ್ಕೋಬೇಕು. ಹೌದು, ನಿಜ. ಹೇಗೆ ಸಮದೊಗಿಸ್ಕೊಂಡ್ರಿ ಇದನ್ನ ಅಂತ? ಅದು ದೇವರ ಸಹಾಯ ಅಂತಲೇ ಹೇಳಬೇಕು. ಯಾಕಂದರೆ ನಾವು ಹೆಚ್ಚಾಗಿ ಶನಿವಾರ ನಾಟಕ ಇರೋದು, ಆದಿತ್ಯವಾರ ರಜೆ ಇರ್ತದೆ. ಕೆಲವೊಮ್ಮೆ ವಾರದ ಮಧ್ಯೆ ಎಲ್ಲರೂ ನಾಟಕ ಬಂದರೆ ಆ ನಿದ್ರೆ ಬಿಟ್ಟು ಇದನ್ನು ನಡೆಸ್ಕೊಂಡು ಯಾವುದು ಬ್ಯಾಂಕ್ ನಡೆಸ್ಕೊಂಡು ಹೋಗೋದು ಕಷ್ಟ ಆಗ್ತಿತ್ತು. ಆದರೂ ನನಗೇನು ಈ ತನಕ ಏನು ತೊಂದರೆ ಬರಲಿಲ್ಲ. ಯಾವ ವೃತ್ತಿ ಜೀವನದಲ್ಲಿ ಯಾವುದೇ ನನಗೆ ತೊಂದರೆಗಿಂದರೆ ಬಾರದೆ ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಹೋಗಿದೆ. ಬೆಳಿಗ್ಗೆ ಬಂದು ಬಾಗಿಲು ತಟ್ಟುವಾಗ ಮನೆಯವರು ಬಾಗಿಲು ತೆಗೀತಿದ್ರ ಅಂತ ಹೇಳಿ ಕಷ್ಟ? ಅದು ಹೌದು, ಕಷ್ಟ ನಿಜವಾಗಿ. ಆದರೆ ಯಾವಾಗ ಬಂದು ಬಾಗಿಲು ತಟ್ಟಿದ್ರು ಬಾಗಿಲು ತೆಗಿತಾ ಇದ್ರು. ಅದೊಂದು ಒಳ್ಳೆ. ಹೌದು, ನಿಮ್ಮ ಸಂಗೀತದ ಸ್ವಾರಸ್ಯವನ್ನ, ಸಂಗೀತ ಸಾಧನೆಗಳನ್ನ ಮನೆಯವರು ತುಂಬಾ ಬೆಂಬಲಿಸ್ತಾ ಇದ್ರು. ಹೌದು ಹೌದು, ನಿಜವಾಗಿ. ಮತ್ತು ಈ ಮಕ್ಕಳ ನಾಟಕ ಮೊದಲು ಪ್ರತಿಭಾ ಕಾರಂಜಿ ಅಂದೇಳಿ ಒಂದು ಇತ್ಲಾಗಿ ಪ್ರಾರಂಭ ಆಯಿತು. ಅದರಲ್ಲಿ ಕೆಲವು ಕಡೆಯಲ್ಲೆಲ್ಲ ನಾವು ಹೋಗಿದ್ದೇವೆ, ಕೆಲವು ಶಾಲೆಗೆಲ್ಲ ಬಾರ್ಲಿಕ್ಕೆ ಹೋಗಿದ್ದೇವೆ. ಅದರಲ್ಲಿ ನಮ್ಮ ಕೋರಾಡಿ ಸೀತಾರಾಮ್ ಶೆಟ್ಟದ್ದು ಶಿವಭೂತಿ ನಾಟಕ ನಮ್ಮದು ರಾಜ್ಯ ಮಟ್ಟದ ತನಕ ಹೋಗಿದೆ. ದೊಡ್ಡಬಳ್ಳಾಪುರ ಮತ್ತು ಚಿಕ್ಕಬಳ್ಳಾಪುರದಲ್ಲಿ ಎಲ್ಲೆಲ್ಲ ಹೋದಾಗ ಅದಕ್ಕೆ ಲಾಸ್ಟಿಗೆ ಕೊನೆಗೆ ನಮಗೆ 2ನೇ ಬಹುಮಾನ ಬಂದಿತ್ತು, ಶಿವಭೂತಿ ನಾಟಕ. ಹೌದು, ಅದಕ್ಕೂ ಸಂಗೀತ ಕೊಟ್ಟದ್ದು ನೀವೇ? ಹೌದು, ಕೋರಾಡಿ ಸೀತಾರಾಮ್ ಶೆಟ್ಟರದ್ದು ಮಕ್ಕಳ ನಾಟಕ ಒಳ್ಳೆ ಚೆನ್ನಾಗಿ ಉಂಟದು. ಹೌದು. ಸೊ ವಿಶೇಷವಾಗಿ ಇವತ್ತು ನಿಮ್ಮ ಆಸಕ್ತಿ ಕ್ಷೇತ್ರ ಮಕ್ಕಳ ನಾಟಕಗಳು. ಹೌದು, ಮಕ್ಕಳ ನಾಟಕ ಮತ್ತು ಭಜನೆಗಳು. ಹೌದು. ಸೊ ಮಕ್ಕಳ ನಾಟಕ ನಿಮ್ಗೆ ಯಾಕೆ ಖುಷಿ ಕೊಡ್ತದೆ, ಅಷ್ಟು ಅದ್ಭುತ? ಮಕ್ಕಳ ನಾಟಕ ಅಂದರೆ ನಾವು ಏನು ಹೇಳಿಕೊಡ್ತೇವೆ ಅವರು ಅದೇ ರೀತಿ ಚಾಚು ತಪ್ಪದೆ ಫಾಲೋ ಮಾಡ್ತಾರೆ. ಮತ್ತು ಅದೊಂಥರ ಮಕ್ಕಳೊಂದಿಗೆ ನಾವು ಬೆರೆಯೋದು, ಅವರ ಹಾಡೋದು ಅಥವಾ ನಾಟಕದ ಅಭಿನಯ ಮಾಡೋದು, ಅದೇ ಒಂದು ಥರ ಖುಷಿ ಕೊಡ್ತದೆ. ಮತ್ತು ನಾವು ಆಗ ಹೇಳಿದಂತೆ ನಾವು ಎಲ್ಲಾದರೂ ಹೋದಾಗ ಈಗ ಅವರು ನಮಗೆ ಪರಿಚಯ, ನಮ್ಮ ಗುರುತು ಹಿಡಿದು ಅವ್ರು ಮಾತಾಡಿಸ್ತಾರೆ. ಅದೇ ದೊಡ್ಡ ಒಂದು ನಮಗೆ ಆಸ್ತಿ ಅಂತ ತಿಳಿತೇನೆ ನಾನು. ಹೌದು, ಭಾರಿ ಸಂತೋಷ. ಹೌದು. ತುಂಬ ಕಡೆ ನಿಮಗೆ ಸನ್ಮಾನಗಳು ಸಿಕ್ಕಿದೆ, ತುಂಬ ನಿಮ್ಮ ಜನ ಗುರುತಿಸಿದ್ದಾರೆ. ಶಾಲೆಯಲ್ಲಿ, ದೇವಸ್ಥಾನದಲ್ಲಿ, ಸಂಘ ಸಂಸ್ಥೆಯಲ್ಲಿ, ಹಾಗೆ ನಮ್ಮ ಸಂಗೀತದ ಬಗ್ಗೆ ನನಗೆ ಸನ್ಮಾನ ಸಿಕ್ಕಿದ್ದು ಭಾರಿ ಒಂದು ಸಂತೋಷ. ಸಂಗೀತದ ಕ್ಷೇತ್ರ ಕೊಟ್ಟಿದ್ದ ಸಾಧನೆ ಗುರುತಿಸಿಕೊಂಡು ಸನ್ಮಾನಗಳನ್ನು ಮಾಡಿದ್ದಾರೆ. ಸನ್ಮಾನ ಮಾಡಿದ್ದಾರೆ, ತುಂಬ ಕಡೆಯಲ್ಲಿ ಮಾಡಿದ್ದಾರೆ. ವಿಶೇಷವಾಗಿ ನಿಮ್ಗೆ ತುಂಬ ಖುಷಿ ಕೊಟ್ಟ ಕ್ಷಣಗಳಿದೆಯೇನಾದರೂ? ತುಂಬ ಸನ್ಮಾನ ಅಥವಾ ಹೆಸರು ಬಂದದ್ದು ಅಥವಾ ಪ್ರಶಸ್ತಿಗಳು ಸಿಕ್ಕಿರ್ತಕ್ಕಂಥ ತುಂಬ ಖುಷಿ ಕೊಟ್ಟ ಕ್ಷಣ? ಖುಷಿ ಕೊಟ್ಟ ಕ್ಷಣ ನಾವು ಸಣ್ಣ ಮಕ್ಕಳಿಗೆ ನಾವು ಹೇಳಿಕೊಟ್ಟ ನಾರದ ಪಾತ್ರೆಯಲ್ಲಿ ಯಾವುದೇ ಇರಲಿ,
ಅವರು ಉತ್ತಮವಾಗಿ ನಾವು ಹೇಳಿಕೊಟ್ಟ ಹಾಗೆ ಹಾಡಿದಾಗ ಕೆಲವೊಮ್ಮೆ ಜನರ ಕ್ಲ್ಯಾಪ್ಸ್ ಬೀಳೋದು, ಶಿಳ್ಳೆ ಬೀಳೋದು, ಅದು ಮಕ್ಕಳಿಗೂ ಉತ್ತಮವಾಗಿ ಹಾಡಿದರೂ ಅದು ನಮ್ಮ ಬಗ್ಗೆ ಸಿಕ್ಕಿದ್ದಂತೇಳಿ ಹೇಳಿ ಭಾರಿ ಸಂತೋಷ ಆಗ್ತದೆ. ಮತ್ತು ಸನ್ಮಾನ ಗಿನ್ಮಾನ ಅದು ಕೆಲವೊಮ್ಮೆ ಜನಗೆ ಸಂತೋಷ ಕೊಡ್ತದೆ, ಆದರೆ ಎಲ್ಲಕ್ಕಿಂತ ಸಂತೋಷ ಕೊಡೋದು ನಾವು ಮಕ್ಕಳಿಗೆ ಏನು ಹೇಳಿಕೊಟ್ಟಾಗ ಅವರು ಅದೇ ರೀತಿ ಪುನಃ ಅವರು ಹಾಡಿದಾಗ ಜನರಿಗೆ ಖುಷಿ ಆದರೆ ಅದೇ ನಮಗೆ ಖುಷಿ ಆಗೋದು, ಅದೇ ಅಂತ ಹೇಳ್ತೀನಿ. ಹೌದು, ಯಾವುದೋ ಒಂದು ಮಾಯೆ, ಸಂಗೀತ ಒಂದು ಮಾಯೆ ಅಂತ ನೀವು ಭಾವಿಸ್ಕೊಳ್ತೀರಿ. ನಿಜ. ಸಂಗೀತವನ್ನು ಹೇಗೆ ಗುರುತಿಸ್ಕೋತೀರಿ? ಸಂಗೀತವನ್ನು ಯಾಕಷ್ಟು ಪ್ರೀತಿ ಮಾಡ್ತೀರಿ? ಸಂಗೀತ ಅಂದರೆ ನನಗೆ ಮೊದಲಿಂದ ಅದರಲ್ಲಿ ಆಸಕ್ತಿ. ನನ್ನ ಬದುಕೇ ಒಂಥರ ಸಂಗೀತದ ಹಾಗೆ. ಅಂದರೆ ಕೊನೆ ತನಕೂ ಭಜನೆ ಮತ್ತು ಸಂಗೀತ ಎಲ್ಲ ಹೇಳ್ಕೊಂಡು ನಮ್ಮ ಸಂಗೀತದ ಪರಿಕರದೊಂದಿಗೆ ಸಹಪಾಠಿ ಅಂದರೆ ನಮಗೆ ಸಂಗೀತ ಪರಿಕರ, ಅದರಲ್ಲೇ ನಾವು ಕೊನೆ ತನಕ ಇದು ಮಾಡುವಂತೇಳಿ ಒಂದು ನನ್ನ ಆಸೆ. ಹೌದು, ಈಗಲೂ ಪ್ರತಿದಿನ ಅಭ್ಯಾಸ ಮಾಡ್ತೀರಿ ಸಂಗೀತ ವಾದ್ಯಗಳನ್ನು? ಹೌದು, ಯಾವುದಾದ್ರೂ ಒಂದು ಸಂಗೀತ ಉಪಕರ, ಒಂದೇ ಕೊಳಲು, ಒಂದೇ ಸ್ಯಾಕ್ಸೋಫೋನು, ಒಂದೇ ಹಾರ್ಮೋನಿಯಂ, ಯಾವುದಾದ್ರು ಒಂದು ಅರ್ಧ ಗಂಟೆ 1 ಗಂಟೆ ನುಡಿಸುವುದು ಅಷ್ಟೇ. ಹೌದು, ನಂತರ ಕೃಷ್ಣ ಕಾಮತ್ ಅವರು ಒಂದು ಸುಂದರವಾಗಿರ್ತಕ್ಕಂತಹ ಕೊಳಲು ವಾದನವನ್ನು ಮಾಡಬೇಕು ಅಂತ ವಿನಂತಿ ಮಾಡ್ಕೋತೇನೆ. ಅವ್ರು ಬಹಳ ಚಂದವಾಗಿ ನುಡಿಸ್ತಾರೆ. ಶಾಸ್ತ್ರೀಯ ಸಂಗೀತವನ್ನು ಆವಾಹನೆ ಮಾಡ್ಕೊಂಡಿರ್ತಕ್ಕಂಥ ಕೊಳಲು ನುಡಿಸೋದು ಬಹಳ ಕಷ್ಟ. ಆ ನಾದ ಮಾಧುರ್ಯವನ್ನು ಅವರ ಕರ್ಣಾನಂದಕ ಸಂಗೀತವನ್ನು ಕೇಳಬೇಕು ಅಂತ ನನಗೆ ಅನಿಸ್ತಾ ಇದೆ. ಕೇಳೋಣ, ಮತ್ತೆ ಮಾತುಕತೆ ಮುಂದುವರಿತದೆ. ಕಾರ್ಯಕ್ರಮದ ಕೊನೆಯ ಭಾಗ
ಕೊನೆಯ ಭಾಗ. ಈಗ ನೀವು ನಿವೃತ್ತಿಯ ಅಂಚಲಿದ್ದೀರಿ, ನಿವೃತ್ತಿ ಆಗ್ತಾ ಇದ್ದೀರಿ. ಸರಿ. 35 ವರ್ಷಗಳ ಸಂಗೀತ ಯಾತ್ರೆ ಹೇಗೆ ಅನಿಸ್ತಾ ಇದೆ ಈಗ ನೋಡಿದಾಗ, ಹಿಂದೆ ತಿರುಗಿ ನೋಡಿದಾಗ? 35 ವರ್ಷಗಳ ಸಂಗೀತ ಸಾಧನೆಯಲ್ಲಿ ಮೊದಲಿನದಕ್ಕಿಂತ ಈಗ ಸ್ವಲ್ಪ ಎಲ್ಲ ಭಾರಿ ಸುಲಭದ್ದು. ಮೊದಲು ಸಂಗೀತ ಎಲ್ಲ ಯಾವುದು ನಾವು ಟ್ರಯಲಿಗೆ ಹೋಗೋದಾಗಲಿ, ಸಂಗೀತ ಒಂದು ಕಡೆಯಿಂದ ಒಂದು ಕಡೆಗೆ ಹೋಗೋದಾಗಲಿ ಪ್ರತಿಯೊಂದು ಕಷ್ಟಕರ ಇತ್ತು. ಆದರೆ ಮೊದಲಿನ ಒಂದು ಆ ಸಂತೋಷವೇ ಬೇರೆ, ಈಗಲೂ ಸಂತೋಷವೇ ಬೇರೆ. ಆದರೆ ಸಂಗೀತದಲ್ಲಿ ಕೊಡುವ ಒಂದು ನಮಗೆ ಆನಂದ, ಸಂತೋಷ ಬೇರೆ ಯಾವುದರಲ್ಲಿ ಸಿಕ್ಕುವುದಿಲ್ಲ ಅಂತೂ ನನ್ನ ಭಾವನೆ. ಹೌದು. ಸೊ ಈಗ ಸಂಗೀತವನ್ನು ಕಲೀಲಿಕ್ಕೆ ಹೊರಟಿರ್ತಕ್ಕಂಥ ಮಕ್ಕಳಿಗೆ ಏನು ಹೇಳ್ತೀರಿ ಸಂಗೀತ ಗುರುಗಳಾಗಿ? ಆಸಕ್ತಿಯಿಂದ ಅದನ್ನು ಕಲೀಲೇಬೇಕಂತೇಳಿ ಹೇಳಿ ಒಂದು ಮನಸ್ಸಿಟ್ಕೊಂಡು ಅಭ್ಯಾಸ ಮಾಡಿದರೆ ನಿಜವಾಗಿ ಬರ್ತದೆ. ಅದು ಅವನು ಕೊಳಲು ಬಾರಿಸ್ತಾನೆ, ನಾನು ಬಾರಿಸ್ಬೇಕಂತೇಳಿ ಬಾರಿಸ್ಲಿಕ್ಕೆ ಹೊರಡೋದು, ಅವನು ಅಲ್ಲಿ ಉತ್ತಮ ಹಾಡ್ತಾನೆ ಅಂತ ಹಾಡ್ಲಿಕ್ಕೆ ಹೊರಡೋದು, ಅದು ಸುಖ ಇಲ್ಲ. ಆದರೆ ನಾನು ಕಲೀಲೇಬೇಕಂತ ಛಲ ಇಟ್ಕೊಂಡು ಎಷ್ಟೇ ಕಷ್ಟ ಆಗಲಿ, ಬೇರೆ ಯಾರು ಏನೇ ಹೇಳಿ ಅದನ್ನು ಪರಿಗಣಿಸದೆ ಅದರಲ್ಲೇ ಸಾಧನೆ ಮಾಡಿದರೆ ನಿಜವಾಗಿ ಒಬ್ಬರು ಸಂಗೀತ ಕಲಿತಾರೆ ಅಥವಾ ಮುಂದೆ ಬರ್ತಾರೆ ಅಂತೇಳಿ ನನ್ನ ಭಾವನೆ. ಹೌದು. ದಿಢೀರಾಗಿ ಸಂಗೀತ ಕಲಿಬೇಕು ಅಂತ ಬರುವಂಥ ಶಿಷ್ಯರು ಅಂಥವ್ರು ತುಂಬ ಮಂದಿ ಇದ್ದಾರೆ. ಆದರೂ 2 ತಿಂಗಳು ಸಂಗೀತ ಕಚೇರಿ ಮಾಡಬೇಕು, ನನಗೆ ಎಲ್ಲ ಕಲಿಸ್ಕೊಡಿ ಅಂತ ಹೇಳುವಂತ ಸ್ವಲ್ಪ ಬೇಕಾಗಿಲ್ಲ. ಇಲ್ಲ ಅಂಥವ್ರು ಎಂತ ಬರ್ತಾರೆ, ನಾವು ಹೇಳಿಕೊಟ್ಟದ್ದು 1-2 ಕ್ಲಾಸಿಗೆ ಅವರಿಗೆ ಅದು ಕಷ್ಟ ಆಗಿ ಕಾಣ್ತದೆ, ಮತ್ತು ಕ್ಲಾಸಿಗೆ ಬರುವುದಿಲ್ಲ, ಮತ್ತು ಕಲೀಲಿಕ್ಕೂ ಬರುವುದಿಲ್ಲ. ಹೆಚ್ಚಾಗಿ ಕೊನೆ ತನಕ ಉಳಿಯುವವರು ಕಡಿಮೆ. ಆದರೆ ಅಂಥವರು ಯಾವುದಾದ್ರೂ ಒಂದು ಸಂಗೀತ ಉಪಕರಣದಲ್ಲಿ ಅದರಲ್ಲಿ ಪ್ರಾಬಲ್ಯ ಪಡಿತಾರೆ, ಮುಂದೆ ಬರ್ತಾರೆ ಅಂತ ನನ್ನ ಭಾವನೆ. ಸಂಗೀತ ಕ್ಷೇತ್ರದಲ್ಲಿ ಬಹಳ ಸಾಧಾರಣವಾದ ಸಾಧಕರಿದ್ದಾರೆ, ಬಹಳ ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ದಾರೆ. ನೀವು ಯಾರನ್ನು ತಗೊಂಡಿದ್ದೀರಿ ಪ್ರೇರಣೆಯಾಗಿ ಅಂತ ಹೇಳಿ? ಯಾರ ಮೂಲಕ ತುಂಬ ಕಲ್ತಿದ್ದೀರಿ? ನಾನು ಕಲಿತದ್ದು ಮತ್ತು ಹೆಚ್ಚು ಕಲಿತದ್ದಕ್ಕಿಂತ ನಾನು ಹೆಚ್ಚಾಗಿ ಆಲಿಸಿದ್ದು ಭೀಮಸೇನ್ ಜೋಶಿ. ಇದು ಫೋಟೋ ಈಗಲೂ ಕೂಡ ನಾನು ಇಟ್ಕೊಂಡಿದ್ದೇನೆ. ನಮ್ಮ ದೇವರಂತೇಳಿ ಒಂದು ಭಾವನೆ ನನಗೆ. ಹಿಂದೂಸ್ತಾನಿಯಲ್ಲಿ ಅವರಂದ್ರೆ ಭಾರಿ ನನಗೆ. ಮತ್ತು ಭಜನೆಯಲ್ಲಿ ಈಗ ಅಜಿತ್ ಕಡ್ಕಡೆ ಅವ್ರದ್ದೆಲ್ಲ ಮರಾಠಿ, ಮತ್ತು ಉಳಿದವ್ರದ್ದು ಒಬ್ಬೊಬ್ಬರು ಎಲ್ಲರದ್ದು ಎಲ್ಲ ಒಂದು ಕೇಳಿ, ವೆಂಕಟೇಶ್ ಕುಮಾರ್ ಅವ್ರದ್ದೆಲ್ಲ CD ಅದೆಲ್ಲ ಕೇಳಿ ಒಳ್ಳೆ ಆಗ್ತದೆ. ಹೌದು. ನೋಡಿ ಕಲ್ತಿರ್ತಕ್ಕಂಥದ್ದು, ಕೇಳಿ ಕಲ್ತದ್ದೇ ಹೆಚ್ಚು. ನೋಡಿ ಕಲ್ತದಕ್ಕಿಂತ ಕೇಳಿ, ರೇಡಿಯೋ ಮತ್ತು ಟಿವಿಯಲ್ಲಿ ಎಲ್ಲ ಕೇಳಿ ಕಲ್ತದ್ದೇ ಹೆಚ್ಚು ನಾನು. ಹೌದು. ಸೊ ಈಗ ನೀವು ನಿಮ್ಮ ಆತ್ಮಚರಿತ್ರೆಯನ್ನು ಬರಲಿಕ್ಕೆ ಆರಂಭ ಮಾಡ್ತೀರಿ, ಸಂಗೀತ ಮಾಸ್ಟರ್ ಆಗಿ ನೀವು ನಿಮ್ಮ ಆತ್ಮಚರಿತ್ರೆ ಬರಲಿಕ್ಕೆ ಸ್ಟಾರ್ಟ್ ಮಾಡ್ತೀರಂತಾದರೆ ಯಾರದೆಲ್ಲ ಹೆಸರುಗಳನ್ನ ಅದರಲ್ಲಿ ಹಾಕ್ತೀರಿ ಮೊದಲ ಪೇಜಲ್ಲಿ ಅಂತ ಹೇಳಿ? ಯಾರನ್ನು ನೆನಪಿಸ್ಕೊಳ್ತೀರಿ ಇವತ್ತು? ಮೊದಲಾಗಿ ನಮಗೆ ಓಂ ಶ್ರೀ ಹೇಳಿಕೊಟ್ಟ ನಾಟಕ ಕಂಪನಿಯ ಹಾರ್ಮೋನಿಯಂ ಮಾಸ್ಟರ್ ಮಂದರ್ತಿ ಕೃಷ್ಣ ಶೆಟ್ಟಿ. ಕಡೆ ನಮಗೆ ಭಜನೆ ಗಿಜನೆ ಎಲ್ಲ ಹೇಳಿ ನಮಗೆ ಪ್ರೇರಕರಾದ ನನ್ನ ತಂದೆಯವರು. ಕೊನೆಗೆ ನಮಗೆ ಯಾವುದು ರೇಡಿಯೋದಲ್ಲಿ ಎಲ್ಲ ಕೇಳಿದ ಭೀಮಸೇನ್ ಜೋಶಿ ಆಗಲಿ, ಎಲ್ಲ ಉತ್ತಮ ಯಾರು ಸಂಗೀತಗಾರರಿದ್ದಾರೆ ಅವ್ರದ್ದೆಲ್ಲರನ್ನೂ ಒಬ್ಬೊಬ್ಬರಾಗಿ ನಾವು ನೆನಪಿಸ್ಕೊಳ್ಬೇಕಾಗ್ತದೆ. ಸೊ 13 ಸಂಗೀತ ವಾದ್ಯಗಳನ್ನು ಕಲ್ತಾದ್ಮೇಲೆ ಇನ್ನೇನಾದರೂ ಕಲಿಬೇಕು ಅಂತ ಆಸಕ್ತಿ ಇದೆಯಾ? ಇನ್ನೇನಾದರೂ ಸೇರಿಸ್ಕೋಬೇಕು ಅಂತ ಆಸಕ್ತಿ ಇದೆಯಾ? ಇದ್ದ ಸಂಗೀತ ಉಪಕರಣವೇ ಕೆಲವೆಲ್ಲ ಸ್ವಲ್ಪ ಕಷ್ಟಕರ ಆಗ್ತದೆ ಉಂಟಲ್ಲ, ಅದನ್ನೇ ಹಾರ್ಮೋನಿಯಂ, ಫ್ಲೂಟ್ ಅದೇ ರೀತಿಯೆಲ್ಲ ಎಲ್ಲ ಫ್ಲೂಯೆನ್ಸಿ ಬರುವಾಗೆ ಅದನ್ನೇ ಎಲ್ಲ ಪುನಃ ಅಭ್ಯಾಸ ಮಾಡಬೇಕಂತೇಳಿ ಹೇಳಿ ಒಂದು ಆಸೆ. ಹೌದು. ಸೊ ಬಾಕಿ ಉಳಿದಿರ್ತಕ್ಕಂಥ ಕನಸುಗಳೇನಾದರೂ ಇದೆಯಾ? ಬಾಕಿ ಆಗ ಹೇಳಿದಂತೆ ನಮ್ಮ ಹಾಗೆ ಯಾರಾದರೂ ಉತ್ತಮ ಕಲೀಲಿಕ್ಕೆ ಇಂಟ್ರೆಸ್ಟ್ ಇದ್ದರೆ, ಮುಂದೆ ಬರೋದಿದ್ದರೆ ಅವರಿಗೊಂದು ಸಹಾಯ ಹಸ್ತ ನೀಡುವ ಅಂತೇಳಿ ಹೇಳಿ. ಯಾರೇ ಬಂದರೂ ಕೂಡ, ಯಾವಾಗ ನನಗೆ ಪುರ್ಸೊತ್ತಿದ್ದ ಸಮಯದಲ್ಲಿ ಯಾರೇ ಬಂದರೂ ನಾನು ಹೇಳಿಕೊಡ್ಲಿಕ್ಕೆ ರೆಡಿ ಅಂತೇಳಿ ಹೇಳ್ತೀನಿ. ಸಿದ್ಧನಾಗಿದ್ದೇನೆ. ಸೊ ಬ್ಯಾಂಕಲ್ಲಿ ಉದ್ಯೋಗ ಮಾಡ್ತೀರಿ, ಕೋಆಪರೇಟಿವ್ ಬ್ಯಾಂಕಲ್ಲಿ ಮ್ಯಾನೇಜರ್ ಆಗಿದ್ದೀರಿ, ಅದರ ಜೊತೆಗೆ ಸಾಕಷ್ಟು ಸಮಾಜ ಸೇವೆಗಳನ್ನು ಮಾಡಿದ್ದೀರಿ, ಸಾಕಷ್ಟು ಮಂದಿಗೆ ಸಹಾಯಗಳನ್ನು ಮಾಡಿದ್ದೀರಿ. ನಿಮ್ಮ ಕುಟುಂಬ ಇಡೀ ಸಂಗೀತದ ಆಸ್ವಾದನೆ ಮಾಡ್ತಾ ಇದೆ, ನಿಮಗೆ ತುಂಬ ಸಪೋರ್ಟ್ ಆಗಿರ್ತಕ್ಕಂಥ ಫ್ಯಾಮಿಲಿ. ಪ್ರಾಯಶಃ ಇವತ್ತು ಕೃಷ್ಣ ಕಾಮತ್ರು ಸಂಗೀತಕ್ಕೆ ಬಾರದೆ ಹೋದರೆ ಬೇರೆ ಏನಾಗಿರ್ತಿದ್ದೀರಿ ಅಂತ ಹೇಳಿ ಭಾಳ ಕಷ್ಟದ ಪ್ರಶ್ನೆ ಇದು. ಪ್ರಾರಂಭದಲ್ಲಿ 1-2 ವರ್ಷ ತಂದೆಯವರು ನನಗೆ ಅಂಗಡಿ ಮಾಡಿ ಕೊಟ್ಟಿದ್ದರು. ಅದು ಈ ಹಾರ್ಮೋನಿಯಮ್ಗಾಗಿಯೇ ನಾನು ಅದನ್ನು ಅಂಗಡಿ ಕೈದು ಮಾಡಿ ನಂತರ ಈ ಕೋಆಪರೇಟಿವ್ ಬ್ಯಾಂಕಿಗೆ ಸೇರಿದ್ದು. ಏನೋ ಅಂಗಡಿಯಲ್ಲೇ ಮುಂದೆ ಹೋಗ್ತಿದ್ನೋ ಅಥವಾ ಎಂತ ಆಗ್ತಿದ್ದೋ ಹೇಳಲಿಕ್ಕಿಲ್ಲ. ಅಂತೂ ಆ ಹಾರ್ಮೋನಿಯಂ ಮತ್ತು ಸಂಗೀತದ ಬಗ್ಗೆ ಒಂದು ಅಂಗಡಿ ಬಿಸ್ನೆಸ್ ಕೈದು ಮಾಡಿ 2 ಆಸ್ಕರ್ ಪ್ರಶಸ್ತಿ ಪಡೆದಿರ್ತಕ್ಕಂಥ ರೆಹಮಾನ್ ಅವರು ಟ್ರೋಫಿಗಳನ್ನ ಕೈಯಲ್ಲಿ ಇಟ್ಕೊಂಡು ಹೇಳ್ತಾರೆ, ದೇವರೇ ನಿಂಗೆ ತುಂಬ ಥ್ಯಾಂಕ್ಸ್ ಹೇಳ್ತೇನೆ, ನನಗೆ ಸಂಗೀತವನ್ನು ಕೊಟ್ಟಿದ್ಯಾ, ನಿಂಗೆ ಥ್ಯಾಂಕ್ಸ್ ಹೇಳ್ತೇನೆ. ಆ ಫೀಲಿಂಗ್ಸ್ ನಿಮ್ಮಲ್ಲಿ ಇದೆ ಇವತ್ತು? ಸಂಗೀತವನ್ನು ಇವತ್ತು ಕೊಡದೆ ಹೋಗಿದ್ರೆ ಕೃಷ್ಣ ಕಾಮತ್ರು ಈ ಕಾರ್ಯಕ್ರಮ ಬರ್ತಾನೆ ಇರಲಿಲ್ಲ. ಯಾರ್ದು ಹೆಚ್ಚಿನವರು ಪರಿಚಯ ಇರ್ತಾ ಇರಲಿಲ್ಲ. ನಾನು ಹೊರಗೆ ನಾವು ಬ್ಯಾಂಕಿನಲ್ಲಿ ಇದ್ದಕ್ಕಿಂತ ಇವತ್ತು ಕೂಡ ನನಗೆ ಹೆಚ್ಚಿನ ಜನರು ಗುರುತಿಸುವುದು ಹಾರ್ಮೋನಿಯಂ ಮಾಸ್ಟರ್ ಕೃಷ್ಣ ಕಾಮತ್ ಅಂತೇಳಿ. ಮತ್ತು 7 ದಿನದ ಭಜನಾ ತರಬೇತಿ ಕಮ್ಮಟ ಆಗಿದೆ ಧರ್ಮಸ್ಥಳದ, ಅದಕ್ಕೂ ಕೂಡ ನಾನು ಹೋಗಿದ್ದೆ. ಅದು ಒಂದು ಉತ್ತಮ ಅನುಭವ. ಅದರಲ್ಲಿ ನಮ್ಮ ಶಂಕರ ಶಾನ್ಭಾಗ ಅವರೆಲ್ಲ ಹೇಳಿಕೊಡ್ಲಿಕ್ಕೆಲ್ಲ ಬಂದಿದ್ದರು. ಅದೊಂದು ಉತ್ತಮ ಅನುಭವ. 7 ದಿವಸ ಅಲ್ಲಿ ಇತ್ತು ಕ್ಯಾಂಪ್. ಈಗಲೂ ಕೂಡ ವರ್ಷಕ್ಕೊಮ್ಮೆ ನಡೀತಾ ಉಂಟು ಧರ್ಮಸ್ಥಳದಲ್ಲಿ. ಹೌದು ಸ್ನೇಹಿತರೆ, ಸಾಕಷ್ಟು ಮಾತುಕತೆಗಳಾಯಿತು.
ಕೃಷ್ಣ ಕಾಮತ್ ಅವರನ್ನು ಬಹಳ ಪ್ರೀತಿಯಿಂದ ನಾವು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಆಯಿತು. ಅವರ ಬಗ್ಗೆ ನಾನು ಸಾಕಷ್ಟು ಒಳ್ಳೆ ಮಾತುಗಳನ್ನು ಹೇಳಿ ಆಯಿತು. ನಾನು ಹೇಳಿದ್ದು ಮಾತ್ರ ಅಲ್ಲ ಸ್ನೇಹಿತರೆ, ನಾನು ಹೇಳಿದ್ದು ಬರೀ ಟಿಪ್ ಆಫ್ ದ ಐಸ್ಬರ್ಗ್ ಮಾತ್ರ. ಆಳದಲ್ಲಿ ಬೇಕಾದಷ್ಟು ಅವರ ಹತ್ರ ಪಾಂಡಿತ್ಯ ಇದೆ. ಅವರ ಸಾಧನೆಗಳು ಹೇಳ್ಕೊಳ್ಳಿದ್ರು ತುಂಬ ಸಂಕೋಚ ಮಾಡ್ಕೋತಾರೆ, ಭಾಳ ಸಂಕೋಚದ ವ್ಯಕ್ತಿ. ಪ್ರಾಯಶಃ ಇವತ್ತು ಅವರಷ್ಟು ಸಾಧನೆಗಳನ್ನು ಮಾಡಿರ್ತಕ್ಕಂಥವರು ಪ್ರಾಯಶಃ ಸಾಕಷ್ಟು ಪ್ರಶಸ್ತಿಗಳನ್ನು ತಲೆಗೆ ಹಾಕ್ಕೊಂಡು ಕಿರೀಟ ತೊಡಗಿಸ್ಕೊಂಡು ಸನ್ಮಾನ ತಗೋಬೇಕಾಗಿತ್ತು. ಅವರು ಯಾವುದಕ್ಕೂ ಹೋಗಲಿಲ್ಲ, ಯಾವ ಪ್ರಚಾರಕ್ಕೂ ಹೋಗಿಲ್ಲ. ಅವರು ಸಂಗೀತವನ್ನು ಕೂಡ ಮಾರ್ಕೆಟ್ ಮಾಡಿಲ್ಲ. ಸಂಗೀತ ಅವರ ಅನ್ನದ ಬಟ್ಟಲು ಇವತ್ತಿಗೂ ಆಗಿಲ್ಲ. ಅವರು ಕಾಪರೇಟಿವ್ ಬ್ಯಾಂಕಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಸಂಗೀತವನ್ನು ಪ್ಯಾಷನ್ ಆಗಿ ಇಟ್ಕೊಂಡು 13 ಸಂಗೀತ ವಾದ್ಯಗಳನ್ನು ಕಲ್ತಿದ್ದಾರೆ. ಭಾಳ ಅದ್ಭುತ ಅಂತ ನಂಗೆ ಅನಿಸ್ತದೆ. ಇವತ್ತು ಕೂಡ ಕಲಿಬೇಕು ಅಂತ ಅವರ ಹತ್ರ ಉತ್ಸಾಹ ಇದೆ. ಅವರ ಮನೆಯಲ್ಲಿ ಅವರೊಂದು ಸಂಗೀತ ಶಾಲೆ ಮಾಡಿಕೊಂಡು ಸಾಕಷ್ಟು ಸಣ್ಣ ಸಣ್ಣ ಮಕ್ಕಳಿಗೆ ಸಂಗೀತವನ್ನು ಕಲಿಬೇಕು ಅಂತ ಆಸೆ ಪಡ್ತಾರೆ. ಸೊ ಹಾಲಾಡಿ ಅಂತ ಒಂದು ಪುಟ್ಟವರು ಹುಟ್ಟಿರ್ತಕ್ಕಂಥ ಕೃಷ್ಣ ಕಾಮತ್ ಅವರು ಈ ರೀತಿಯ ಸಾಧನೆ ಮಾಡಲಿಕ್ಕೆ ಅವರಿಗೆ ಸಂಗೀತ ಸರಸ್ವತಿ ಕೊಟ್ಟಿರ್ತಕ್ಕಂಥ ಎಲ್ಲ ಶಕ್ತಿ ಕೂಡ ಅಪರಿಮಿತವಾಗಿರ್ತಕ್ಕಂಥ ಇದು ಸ್ಕೈಸ್ ದ ಲಿಮಿಟ್ ಅಂತ ಭಾವಿಸ್ಕೊಳ್ತೇನೆ. ಕೃಷ್ಣ ಕಾಮತ್ ಅವರಿಂದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅವರ ಮಾತುಗಳನ್ನು ಮತ್ತಷ್ಟು ಕೇಳುವಂಥ ಉತ್ಸಾಹ ನಮಗಿದೆ. ಪ್ರಾಯಶಃ ಅವರ ಸಂಗೀತ ನಮಗೆ ತುಂಬ ದೈವದತ್ತವಾಗಿ ಸಿಕ್ಕಿರ್ತಕ್ಕಂಥದ್ದು. ಅದಕ್ಕೋಸ್ಕರ ಅವರನ್ನು ಅಭಿನಂದನೆ ಮಾಡ್ತೇನೆ. ಗುರುಮುಖೇನ ಕಲ್ತಿರ್ತಕ್ಕಂಥ ವಿದ್ಯೆ ಎಷ್ಟು ದುಡಿಸ್ಕೊಳ್ತದೆ, ಎಷ್ಟೊಂದು ಆಯಾಮವನ್ನು ಪಡ್ಕೊಳ್ತದೆ, ಎಷ್ಟೊಂದು ವಿದೇಶಿ ವಾದ್ಯಗಳನ್ನು ಕಲಿಸ್ಕೊಡ್ತದೆ, ಎಷ್ಟೊಂದು ಏಕಲವ್ಯ ಸಾಧನೆಗಳನ್ನು ಮಾಡಿಸ್ತದೆ ಸ್ನೇಹಿತರೆ. ಇದು ಅಪರಿಮಿತವಾಗಿರ್ತಕ್ಕಂತಹ ಸ್ಕೈಸ್ ದ ಲಿಮಿಟ್ ಅಂತ ಭಾವಿಸ್ಕೊಳ್ತೇನೆ. ಆಕಾಶವಾಣಿ ಮಿತಿ ಕಾರ್ಯಕ್ರಮಕ್ಕೆ ಇವತ್ತು ಧೈರ್ಯವನ್ನು ಸಾಮರ್ಥ್ಯವನ್ನು ತುಂಬಿಸಿರತಕ್ಕಂಥ ಕೃಷ್ಣ ಕಾಮತ್ ಅವರು ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಸರ್. ತುಂಬ ಧನ್ಯವಾದಗಳು ಸರ್, ನಮ್ಮ ಕಾರ್ಯಕ್ರಮ ಬಂದಿದ್ದೀರಿ. ಭಾಳ ಪ್ರೀತಿ ಮಾತನ್ನು ಹೇಳಿದಿರಿ. ನಿಮಗೂ ಕೂಡ ಧನ್ಯವಾದ. ಸ್ಪಂದನ ಟಿವಿಯವರಿಗೆ ಕೂಡ ಧನ್ಯವಾದಗಳು. ಹೌದು, ಅತ್ಯಂತ ವಿನೀತವಾಗಿರ್ತಕ್ಕಂಥ ಮಾತನ್ನು ನಾವು ಕೇಳಿದ್ದೇವೆ. ಪ್ರಾಮಾಣಿಕವಾದ ಶ್ರದ್ಧೆ ಅದು. ಅವ್ರನ್ನ ಧನ್ಯವಾದಗಳನ್ನು ಸಲ್ಲಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಬೀಳ್ಕೊಡ್ತಾ ಇದ್ದೇನೆ. ಥ್ಯಾಂಕ್ ಯು ವೆರಿ ಮಚ್. ವಿಶ್ ಆಲ್ ದ ಬೆಸ್ಟ್.